ಒಂದು ವಿಷಯ ನೆನಪಿಟ್ಕೊಳ್ಳಿ, ಸೆಂಟ್ರಲ್ ಗವರ್ಮೆಂಟ್ ಇಲ್ಲಿ ಭಾರತ ದೇಶದ ಸರ್ಕಾರ ನಾವು ಕಳಿಸಿದ್ದು, ನಾವು ಹೇಳಿದಾಗ ಕೇಳಬೇಕು, ಕೇಳದಿದ್ದರೆ ಕೇಳಿಸ್ತೇವೆ, ಖಂಡಿತ ಕೇಳಿಸ್ತೇವೆ, ಪ್ರಾಣ ಹೋಗೋ ತನಕ ಬಿಡುವುದಿಲ್ಲ, ಕೇಳದಿದ್ದರೆ ಕೇಳಿಸ್ತೇವೆ, ಇದು ನೆನಪಿಟ್ಕೊಳ್ಳಿ. ಏತು ಜೋಕುಲು ಏತು ಕೈ ಕಂಜಿಲು ಎಂಚಿನ ಮಲ್ಪೇರಿ ದಾದಾಂದು ನಿಖಿಲ ಗೊತ್ತಿಜ್ಜಿ ಅಂಡ ಎಲ್ಲ ಕಾಣಿ ನಮ್ಮ ಸಯ್ಯರಲ್ಲಿ ಈರ್ನ ಜೋಕುಲು ಬತ್ಕೊಡು, ನಮ್ಮ ಜೋಕುಲು ಬತ್ಕೊಡು, ಎಡ್ಡೆ ಪೊರ್ಲುಡು ಇಪ್ಪಟ್ಲೇಮ ಎಡ್ಲೆ ಪೊರ್ಲುಡು ನಡ್ತೊಂದಿತ್ತಲ್ಲ ಮಾತ್ರ ಒಂದು ಜಾಗ್ರತೆ. ನೋಡಿ ಸರ್, ನಾವು ಹೇಳ್ತೀವಿ ಗೌರ್ಮೆಂಟ್ ಅವ್ರು ಹೇಳಿದ್ರೆ ನಾವು ಸ್ಟಾಪ್ ಮಾಡ್ತಾ ಇದೀವಿ. ನಾಳೆ ನಾವು ಗೌರ್ಮೆಂಟ್ ಆಫೀಸಿಗೆ ಮಾತಾಡ್ತೀವಿ. ಗೌರ್ಮೆಂಟ್ ಆಫೀಸ್ ಅಲ್ಲ, ಜನರ ಹತ್ರ ಕನ್ಸಲ್ಟ್ ಮಾಡ್ಕೊಂಡು ಬರ್ತೀವಿ. ನಾವು ನಿಮ್ಮ ಹತ್ರ ದುಡ್ಡು ಕೇಳೋದಿಲ್ಲ. ನಿಮ್ಮಲ್ಲಿ ಆದೇಶ ಇಲ್ಲ, ನಿಮ್ಮಲ್ಲಿ ಆದೇಶ ಇಲ್ಲ, ನೀವು ಗವರ್ಮೆಂಟ್ ಅನ್ನು ಎದುರು ತರಬೇಡಿ. ಪೇಪರ್ ಇಲ್ಲಿ ನಿಮ್ಮ ವರ್ಕ್ ಅಂತ ಹೇಳ್ತಾರೆ. ಉಡುಪಿ ಡಿಸಿ ಅವರು ಎಲ್ಲಿವರೆಗೆ ಅಂತ ಹೇಳಿದ್ರೆ ಸೆಪ್ಟೆಂಬರ್ 11 ತಾರೀಕಿಗೆ ಒಂದು ಮೀಟಿಂಗ್ ಕರೆದಿದ್ರು. 15 ತಾರೀಕಿಗೆ, ನವೆಂಬರ್ 15 ತಾರೀಕಿಗೆ ನಾವೆಲ್ಲ ಹೋಗಿ ವಿರೋಧ ಮಾಡಿದ್ದೇವೆ. ಅದೇ ಅಟೆಂಡೆನ್ಸ್ ಇಟ್ಕೊಂಡು ಡಿಸೆಂಬರ್ 15 ತಾರೀಕಿಗೆ ಆದೇಶ ಅಂತ ಮಾಡಿದ್ದಾರೆ. ಯಾವ್ದು ಆದೇಶ? ಜನರ ವಿರೋಧದ ನಡುವೆ ಒಪ್ಪಿಗೆ ಇದೆ ಅಂತ ಹೇಳಿ ರೇಟ್ ಇದ್ದು ಮಾಡಿದ್ದು. ರೇಟ್ ಒಂದು ಫಿಕ್ಸ್ ಮಾಡಿದ್ದಾರೆ. ಅದು ವರ್ಕ್ ಆರ್ಡರ್ ಅಲ್ಲ, ವರ್ಕ್ ಆರ್ಡರ್ ಸೆಂಟ್ರಲ್ ಗವರ್ಮೆಂಟ್ ಆಗಿದೆ ಸರ್. ಡಿಸಿ ಅವ್ರದ್ದು ತುಳುನಾಡು ಪತ್ರಿಕೆ ಮತ್ತು ತುಳುನಾಡು ಮಾಧ್ಯಮದ ಮೂಲಕ ನಾವು ಜನಪ್ರತಿನಿಧಿಗಳನ್ನು ಮತ್ತು ನಮ್ಮ ಸರ್ಕಾರವನ್ನು ಎಚ್ಚರಿಕೆ ನೀಡುವಂಥ ವಿಷಯ. ಉಡುಪಿ, ನಾನು ಚಂದ್ರರಾಜ್ ಶೆಟ್ಟಿ, ಇನ್ನು ಉಡುಪಿ ಕಾಸರಗೋಡು 400 kV ಯೋಜನೆಯ ವಿರೋಧಿ ಹೋರಾಟ ಸಮಿತಿಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಿರಂತರ ನಮ್ಮ ರೈತರ ಕೃಷಿ ಭೂಮಿಯನ್ನು ನಾಶ ಮಾಡಿಕೊಂಡು ಯಾವುದೋ ಒಂದು ರಾಜ್ಯದ ಅಭಿವೃದ್ಧಿಯ ಹೆಸರಲ್ಲಿ ಇಡೀ ನಮ್ಮ ಕೃಷಿ ಮತ್ತು ಕೃಷಿಕರನ್ನು ನಾಶ ಮಾಡಿಕೊಂಡು ಆಗುವಂಥ ಒಂದು ಯೋಜನೆಯ ಬಗ್ಗೆ ನಾವು ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಬರ್ತಾ ಇದ್ದೇವೆ. ಅಭಿವೃದ್ಧಿ ವಿರೋಧಿಗಳಲ್ಲ ನಾವು. ಹಾಗಂತೇಳಿ ಯಾವುದನ್ನು ಕಳ್ಕೊಂಡು ಇನ್ನೊಂದನ್ನು ಗಳಿಸುವಂಥದ್ದು ಅದು ಸಮಂಜಸ ಅಲ್ಲ. 100 ಜನ ಬದುಕಬೇಕಾದ್ರೆ ಒಬ್ಬನ ಸಾವ ಅದಕ್ಕೊಂದು ಒಪ್ಪುವಂಥದ್ದು. ಆದರೆ ಒಬ್ಬನ ಬದುಕಿಗಾಗಿ 100 ಜನರನ್ನು ಕೊಲೆ ಮಾಡಿಕೊಂಡು ಅವರ ಇಡೀ ಬದುಕನ್ನು ನಾಶ ಮಾಡಿಕೊಂಡು ಅವರ ಇಡೀ ಕೃಷಿ ಪರಂಪರೆಯನ್ನು, ಈ ಫಲವತ್ತಾದ ಭೂಮಿಯನ್ನು ನಾಶ ಮಾಡಿಕೊಂಡು ಒಂದು ಯೋಜನೆ ಹೆಸರಲ್ಲಿ ಜನರನ್ನು ನಾಶದ ಅಂಚಿಗೆ ಕಡುಕೊಂಡು ಯಾವುದೇ ರೀತಿಯಲ್ಲಿ ಯಾರೂ ಕೂಡ ಒಂದು ಮಾನವೀಯ ಪ್ರಜ್ಞೆ ಇರುವಂಥ ನಾಗರಿಕರು ಇರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ನಮ್ಮನ್ನು ನಡೆಸುವಂಥ ಆಡಳಿತ ಇರ್ಬೋದು, ಸರ್ಕಾರ ಇರ್ಬೋದು, ಯಾರೂ ಕೂಡ ಇದನ್ನು ಮೆಚ್ಚುವಂಥದ್ದಲ್ಲ. ಸರ್ಕಾರಕ್ಕೆ, ನಮ್ಮ ಜನಪ್ರತಿನಿಧಿಗಳಿಗೆ, ನಮ್ಮ ಈ ಯೋಜನೆಯನ್ನು ರೂಪಿಸಿದವರಿಗೆ ನಮ್ಮ ನೋವು ಇನ್ನೂ ಕೂಡ ಅರ್ಥ ಆಗಿಲ್ಲ. ಪ್ರತಿ ದಿವಸ ನಾವು ನಮ್ಮ ಕೃಷಿ ಕೆಲಸಗಳನ್ನು ಬಿಟ್ಟು, ನಮ್ಮ ಕುಟುಂಬದ ಸಮಸ್ಯೆಗಳನ್ನು ಬಿಟ್ಟು ಈ ಯೋಜನೆಯ ವಿರುದ್ಧ ಹೋರಾಟ ಮಾಡುವಂಥ ಪರಿಸ್ಥಿತಿ ತಂದುಕೊಟ್ಟಂಥ ಎಲ್ಲರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಧಿಕ್ಕಾರವನ್ನು ಕೂಗಬೇಕಾಗ್ತದೆ. ಇದು ನಮ್ಮ ಈ ಭೂಮಿಯ, ಈ ದೇಶದ ಅನ್ನ ನೀಡುವಂಥ ರೈತರ, ಇಡೀ ದೇಶದ ಜನರನ್ನು ಬದುಕಿಸುವಂಥ ಅನ್ನದಾತರ ಒಂದು ನೋವಿನ ಒಂದು ಬವಣೆಯನ್ನು ಮುಂದೆ ಇಡ್ತಾ ಇದ್ದೇನೆ. ದಯವಿಟ್ಟು ಈ ಯೋಜನೆ ಯಾರಿಗೂ ಕೂಡ ಪ್ರಯೋಜನ ಆಗುವಂಥದ್ದಲ್ಲ. ಉಡುಪಿಯಿಂದ ಕಾಸರಗೋಡಿಗೆ ಒಂದು UPCL ಎನ್ನುವಂಥದ್ದು ಒಂದು ಪ್ರೈವೇಟ್ ಕಂಪೆನಿ. ಅಲ್ಲಿಂದ ಅವರು ಉತ್ಪಾದನೆ ಮಾಡಿದಂಥ ವಿದ್ಯುತ್ತನ್ನು ಕೇರಳಕ್ಕಿರ್ಬೋದು, ಆನಂತರ ತಮಿಳುನಾಡಿಗಿರ್ಬೋದು, ಆನಂತರ ತೆಲಂಗಾಣಕ್ಕಿರ್ಬೋದು, ಆನಂತರ ಶ್ರೀಲಂಕಾ ದೇಶಗಳಿಗೆ ಮಾರಾಟ ಮಾಡುವಂಥ ಒಂದು ವ್ಯಾಪಾರ ತಂತ್ರ ಇದು. ಇದರಿಂದ ಕರ್ನಾಟಕದ ಯಾವ ಜನರಿಗೂ ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ. ಈಗಾಗಲೇ ನಮಗೆ ತಿಳಿದಿರುವ ಮಟ್ಟಿಗೆ 2014 ಮತ್ತು 2015ಕ್ಕೆ 2 ವರದಿಗಳನ್ನು KPTCL ಅವರು ನೀಡಿದ್ದಾರೆ. UPCLಲ್ಲಿ ಈಗಾಗಲೇ ಉತ್ಪಾದನೆ ಆಗುವಂಥ ವಿದ್ಯುತ್ತಲ್ಲಿ 90% ವಿದ್ಯುತ್ತು ಕರ್ನಾಟಕದ ಒಳಗೆ ಪ್ರಸರಣ ಆಗ್ತದೆ. ಉಳಿದ 10% ವಿದ್ಯುತ್ತನ್ನು ಪಂಜಾಬಿಗೆ ನೀಡುವುದಕ್ಕಾಗಿ ಅವರ ಒಳಗೆ ಒಂದು ಎಗ್ರಿಮೆಂಟ್ ಆಗಿದೆ. ಈ ಕಾರಣಕ್ಕಾಗಿ ಈಗ ಉತ್ಪಾದನೆ ಇಲ್ಲ. ಇರುವ ಉತ್ಪಾದನೆಯನ್ನು ಈಗಾಗಲೇ ಹಾಸನಕ್ಕೆ ಹೋದಂಥ 400 kV ಲೈನ್ ಏನಿದೆಯಾ ಅದನ್ನು ಕೂಡ ಅಲ್ಲಿ ಉತ್ಪಾದನೆ ಇಲ್ಲ ಎನ್ನೋ ಕಾರಣಕ್ಕಾಗಿ, ಸಾಮರ್ಥ್ಯ ಇಲ್ಲ ಎನ್ನೋ ಕಾರಣಕ್ಕಾಗಿ 400ರಿಂದ ಅದನ್ನು 220ಕ್ಕೆ ತಂದು ಕಡಿಮೆ ಮಾಡಿ ಇವತ್ತು ಹೋಗ್ತಾ ಇದೆ.
KPTC ಎಲ್ಲ ಅವರ ವರದಿ ಹೇಳ್ತಾ ಇದೆ, ಈ ಯೋಜನೆ ಉಡುಪಿಯಿಂದ ಕಾಸರಗೋಡಿಗೆ ಹೋಗುವಂಥ ಯೋಜನೆ ಖಂಡಿತವಾಗಿಯೂ ಅದು ಪ್ರಯೋಜನಕ್ಕೆ ಬರುವ ಯೋಜನೆ ಅಲ್ಲ. ಏನು ಇನ್ವೆಸ್ಟ್ ಮಾಡ್ತೇವಲ್ಲ, ಆ ಇನ್ವೆಸ್ಟ್ ಕೂಡ ವ್ಯರ್ಥ ಎನ್ನುವಂಥ ರೀತಿಯ ಒಂದು ವರದಿಗಳು ಕೊಟ್ಟಿದ್ದಾರೆ. ಅದು ನಮ್ಮಲ್ಲಿಯೂ ಕೂಡ ಇದೆ, ಇಡೀ ದೇಶವ್ಯಾಪಿ ಆ ವರದಿ ಪ್ರಕಟ ಆಗಿದೆ. ಆದರೂ ಕೂಡ ಈ ಕೃಷಿ ಭೂಮಿಯನ್ನು 115 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವಂಥ ಏನು ಕೃಷಿ ಭೂಮಿ ಇದೆ, ಅದು ಕೂಡ ಉಡುಪಿಯಿಂದ ಕಾಸರಗೋಡುವರೆಗಿರುವಂಥ 99%, 100% ಕೂಡ ಇದು ಕೃಷಿ ಭೂಮಿ. ಅದು ಕೂಡ ಫಲವತ್ತಾದ ಕೃಷಿ ಭೂಮಿ. 46 ಮೀಟರ್ ಕಾರಿಡಾರ್ ಮತ್ತು 115 ಕಿಲೋಮೀಟರ್ ವ್ಯಾಪ್ತಿ ಅನ್ನುವಂಥದ್ದು ಎಷ್ಟು ಹೆಕ್ಟೇರ್ ಜಾಗ ಒಂದು ಕೃಷಿ ಭೂಮಿಯನ್ನು ನಾಶ ಮಾಡಿ ಈ ಅಭಿವೃದ್ಧಿ ಅನ್ನುವಂಥದ್ದು ಏನು ಅನ್ನುವಂಥದ್ದು, ಯಾವ ಪುರುಷಾರ್ಥಕ್ಕೆ ಎನ್ನುವಂಥದ್ದು ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡಬೇಕು. ಯಾರಾದರೂ ಪ್ರಜ್ಞೆ ಇರುವ, ಅದು ನಾಗರಿಕರು ಇರ್ಬೋದು, ಜನಪ್ರತಿನಿಧಿಗಳು ಇರ್ಬೋದು, ಸರ್ಕಾರ ಇರ್ಬೋದು, ಕಂಪೆನಿ ಇರ್ಬೋದು, ಇದನ್ನು ಅವರ ಪ್ರಶ್ನೆ ಮಾಡಿಕೊಳ್ಬೇಕು. ಅವರಿಗೆ ಅವರು ಪ್ರಶ್ನೆ ಮಾಡಿಕೊಳ್ಬೇಕು. ಅಭಿವೃದ್ಧಿ ಎನ್ನುವ ಕಾರಣಕ್ಕೆ ಯಾವುದೋ ಒಂದು ರಾಜ್ಯಕ್ಕೆ ವಿದ್ಯುತ್ ಮಾರಾಟಕ್ಕೆ, ಅದಾನಿಯ ವಿದ್ಯುತ್ತನ್ನು ಅವನ ಮಾರಾಟಕ್ಕೆ ನಮ್ಮನ್ನು ನಾವು ಕೊಂದುಕೊಂಡು ಇಡೀ ವ್ಯವಸ್ಥೆಯನ್ನು ನಾಶ ಮಾಡಿಕೊಂಡು ಆ ವಿದ್ಯುತ್ತನ್ನು ಮಾರಾಟ ಮಾಡಿ ಲಾಭ ಗಳಿಸಿದರೆ ಆ ಲಾಭ ಅವರಿಗೆ ಮುಟ್ತದ ಎನ್ನುವಂಥದ್ದು. ಯಾಕಂತೇಳಿ ಈ ತುಳುನಾಡು ಎನ್ನುವಂಥದ್ದು ಇದಕ್ಕೊಂದು ಹಿನ್ನೆಲೆ ಇದೆ. ಈಗ ನಾಗದೇವರು, ದೈವದೇವರುಗಳು ಇವರನ್ನು ಎಲ್ಲವನ್ನು, ಗುಡಿಗೋಪುರಗಳನ್ನು ವಿನಾಶದಂಚಿಕೊಂಡೋಗಿ ಯಾವುದೇ ಅಭಿವೃದ್ಧಿಗೆ ಕೈ ಹಾಕಿದವರು ಇಷ್ಟರವರೆಗೆ ಯಾರೂ ಕೂಡ ಉಳಿದಿಲ್ಲ. ಇನ್ನೂ ಕೂಡ ನಮ್ಮೆಲ್ಲರ ವಿರೋಧದ ಮೇಲೆಯೇ ಕೂಡ ಈ ಯೋಜನೆಯನ್ನು ಮುಂದುವರಿಸಿದ್ರಂತೇಳಿದರೆ ಅವರ ವಿನಾಶಕ್ಕೆ ಅವರೇ ಗುಂಡಿ ತೋಡಿಕೊಂಡಂತೆ. ಅದಂತೂ ನಮ್ಮೆಲ್ಲರದು, ನಮ್ಮ ದೈವದೇವರುಗಳ ಮೇಲೆ ನಮಗೆ ನಂಬಿಕೆ ಇದೆ, ಈ ತುಳುನಾಡಿನ ಮಣ್ಣಿನ ಮೇಲೆ ನಮಗೆ ನಂಬಿಕೆ ಇದೆ. ಈ ಮಣ್ಣಿಗೆ ವಿರೋಧ ಯಾರು ವ್ಯಕ್ತಪಡಿಸ್ತಾರೆ ಅವರು ಯಾವತ್ತೂ ಕೂಡ ಸುಖ ಕಂಡಿಲ್ಲ. ನಮ್ಮದು ಇದು ಇಡೀ ಎಲ್ಲರದು ಶಾಪ ಅಂತ ನಾವು ಬೇಕಂತ ತಿಳ್ಕೊಳ್ಳಿ. ಇದು ನಾವು ಶಪಿಸುವಂಥದ್ದು. ಈ ಯೋಜನೆಯನ್ನು ಆಗುವುದಕ್ಕೆ ಯಾರೆಲ್ಲ ಮುತುವರ್ಜಿ ವಹಿಸ್ತಾರೆ, ನಮ್ಮ ಊರಿನ ನಮ್ಮ ಜನನಾಯಕರುಗಳಿರ್ಬೋದು, ನಮ್ಮ ವ್ಯವಸ್ಥೆ ಇರ್ಬೋದು, ನಮ್ಮ ಅಧಿಕಾರಿಗಳಿರ್ಬೋದು, ನಮ್ಮ ಸರ್ಕಾರ ಇರ್ಬೋದು, ನಮ್ಮನ್ನು ನಾಶ ಮಾಡಿ, ನಮ್ಮ ಈ ಕೃಷಿ ಭೂಮಿಯನ್ನು ನಾಶ ಮಾಡಿ ಒಂದು ಯೋಜನೆಗೆ ಸಪೋರ್ಟ್ ಮಾಡುವಂಥ ಯಾರೇ ಇರ್ಬೋದು, ಅವರಿಗೆ ನಮ್ಮೆಲ್ಲರ ಶಾಪ, ಈ ತುಳುನಾಡಿನ ಮಣ್ಣಿನ ಮಕ್ಕಳ ಶಾಪ ಅಂತೂ ಖಂಡಿತವಾಗಿ ತಡ್ತದೆ. ನಾವು ಅದನ್ನು ಇದಕ್ಕಿಂತ ದೊಡ್ಡ ಶಬ್ದದಲ್ಲಿ ಹೇಳಲಿಕ್ಕೆ ಬರುವುದಿಲ್ಲ ನಮಗೆ. ನಮ್ಮೊಟ್ಟಿಗೆ ಈ ಯೋಜನೆಯನ್ನು ನಾವು ಖಂಡಿತವಾಗಿ ವಿರೋಧಿಸ್ತೇವೆ. ಈ ಯೋಜನೆ ಇಲ್ಲಿಗೆ ನಿಲ್ಲಬೇಕು. ಯಾವುದೇ ಕಾರಣಕ್ಕೂ ಅದು ಸರ್ಕಾರಿ ಜಾಗ ಇರಬಹುದು, ಖಾಸಗಿ ಜಾಗ ಇರಬಹುದು, ಹಣದ ವ್ಯಾಮೋಹ ಖಂಡಿತವಾಗಿ ಇಲ್ಲಿಯವರೆಗಿಲ್ಲ. ಬೇರೆ ಬೇರೆ ರೀತಿಯಲ್ಲಿ ಏಜೆಂಟ್ಗಳ ಮೂಲಕ ಜನರನ್ನು ಸುಳ್ಳು ಮಾಹಿತಿಗಳನ್ನು ನೀಡಿ ನಿಮಗೆ ಇಷ್ಟು ಲಕ್ಷ ಸಿಗ್ತದೆ, ಇಷ್ಟು ಲಕ್ಷ ಕೊಡ್ತೇವೆ ಅನ್ನುವಂಥದ್ದನ್ನು ಹೇಳಿ ಜನರಿಗೆ ಆಶೆ ಹುಟ್ಟಿಸಿ, ಆಮಿಷಗಳನ್ನು ಹುಟ್ಟಿಸಿ, ರಾಜಕೀಯ ಪ್ರೇರಿತವಾಗಿ ಯಾರೊಟ್ಟಿಗೆ ಚೂ ಬಿಟ್ಟು ಮಾಡುವಂಥ ಯೋಜನೆ ಬಗ್ಗೆ ನಮ್ಮದು ಧಿಕ್ಕಾರ ಇದೆ. ದಯವಿಟ್ಟು ಯಾರೆಲ್ಲ ಇದರ ಹಿಂದೆ ಇದ್ದೀರಾ, ಯಾರೆಲ್ಲ ಇದಕ್ಕೆ ತುಂಬ ಆಸಕ್ತಿ ವಹಿಸಿದ್ದೀರಾ, ದಯವಿಟ್ಟು ನೀವು ನಿಮ್ಮ ವರ್ತನೆಯನ್ನು, ನಿಮ್ಮ ನಡವಳಿಕೆಯನ್ನು ತಿದ್ದುಕೊಂಡು ಜನರ ಪರವಾಗಿ ನಿಲ್ಲಿ. ಈ ಯೋಜನೆಯನ್ನು ನಾವೆಲ್ಲರೂ ಸೇರಿಕೊಂಡು ನಿಲ್ಲಿಸುವ. ಈ ಯೋಜನೆ ನಮ್ಮೂರಿಂದ ಯಾವುದೇ ರೀತಿಯಲ್ಲಿ ನಾವು ಅದನ್ನು ಯೋಜನೆಯನ್ನು ಉಡುಪಿಯಿಂದ ಕಾಸರಗೋಡಿಗೆ ವಿದ್ಯುತ್ ಕೊಂಡೋಗಬೇಡಿ ಅನ್ನುವಂಥದ್ದನ್ನು ಹೇಳ್ತಾ ಇಲ್ಲ. ಪರ್ಯಾಯ ದಾರಿಗಳಿದೆ. ಕೃಷಿ ಭೂಮಿಯನ್ನು ನಾಶ ಮಾಡಿಕೊಂಡು ಹೋಗುವುದನ್ನು ಮಾತ್ರ ವಿರೋಧ ಮಾಡ್ತಾ ಇದ್ದೇವೆ. ಸಮುದ್ರದ ಮೂಲಕ ಹೋಗುವುದಕ್ಕೆ ಅವಕಾಶಗಳಿದೆ. ಈಗಾಗಲೇ ತಮಿಳುನಾಡಿನಲ್ಲಿ ಅಂಥದ್ದು ಆಗ್ತಾ ಇದೆ. ಹೊರ ದೇಶಗಳಲ್ಲಿ ಸಮುದ್ರದ ಮೂಲಕ ವಿದ್ಯುತ್ ಪ್ರಸರಣ ಮಾರ್ಗಗಳು ಹೋಗ್ತಾ ಇದೆ. ಇಲ್ಲ, ಹೈವೇ ಇದೆ, ರೈಲ್ವೆ ಟ್ರ್ಯಾಕ್ಗಳಿದೆ. ಪರ್ಯಾಯ ದಾರಿಗಳನ್ನು ಖಂಡಿತವಾಗಿಯೂ ಮಾಡ್ಬೋದು. ನಮ್ಮ ಕೃಷಿ ಭೂಮಿಯನ್ನು ನಾಶ ಮಾಡಿಯೇ ನೀವು ನಮ್ಮನ್ನೆಲ್ಲವನ್ನು ಕೂಡ ವಿನಾಶಕ್ಕೆ ಕೊಂಡೋಗಿ ಮಾಡುವಂಥ ಪುರುಷಾರ್ಥ ಏನು ಅನ್ನುವಂಥದ್ದನ್ನು ಮತ್ತೊಮ್ಮೆ ಆಲೋಚನೆ ಮಾಡಿ. ದಯವಿಟ್ಟು ಸರ್ಕಾರ ಇದರ ಬಗ್ಗೆ ಆಲೋಚಿಸಬೇಕು. ನಮ್ಮ ಜನಪ್ರತಿನಿಧಿಗಳು ದಯವಿಟ್ಟು ಅವರಿಗೆ ಒಂಚೂರು ಮಾನವೀಯತೆ ಇದ್ದರೆ, ಅವರಿಗೆ ಮತದಾನ ಮಾಡಿದಂಥ ಪ್ರಜೆಗಳ, ಅವರ ಪ್ರಭುಗಳ ನೋವು ಅವರಿಗೆ ಅರ್ಥ ಆಗುವುದಿದ್ದರೆ, ಮುಂದೆ ಕೂಡ ಅವರು ರಾಜಕೀಯ ಜೀವನದಲ್ಲಿ ಮುಂದುವರಿಬೇಕೆನ್ನುವಂಥದ್ದು ಏನಾದರೂ ಇದ್ದರೆ ಅವರು ಇದನ್ನು ಒಂದು ಸ್ಪಷ್ಟ ಅವರ ನಿಲುವನ್ನು ಪ್ರಕಟಿಸಬೇಕು, ಬದ್ಧತೆಯನ್ನು ಅವರು ಪ್ರದರ್ಶಿಸಬೇಕು. ಜನರೊಟ್ಟಿಗೆ ಅವರು ಎದುರು ಬಂದು ನಿಂತು ಜನರಿಗೆ ಬಲವಾಗಿ ನಿಂತು ಜನರನ್ನು ಒಟ್ಟುಗೂಡಿಸಿಕೊಂಡು ಈ ಯೋಜನೆಯನ್ನು ನಿಲ್ಲಿಸಬೇಕಾಗಿ ನಾವು ವಿನಂತಿಸ್ತಾ ಇದ್ದೀವಿ. ಹಲೋ, ನಾನು ಮಾತೃಭೂಮಿ ಸಂರಕ್ಷಣಾ ಸಮಿತಿಯ ಅಧ್ಯಕ್ಷ ಅಲ್ಫೋನ್ಸ್ ಡಿಸೋಜ. ನಾವು ಈ ಸ್ಟೈರ್ಲೈಟ್ ಕಂಪನಿಯವರು ಮೊದಲಿಂದ ನಾವು ವಾಪಸ್ ಮಾಡ್ತಾ ಇದ್ದೇವೆ. ಇಲ್ಲಿ ಸರ್ವೆ ನಡೆಯುವಾಗ ಕೂಡ ನಾವು ಅವರನ್ನು ವಾಪಸ್ ಮಾಡಿ ನಾವು ಓಡಿಸಿದ್ದೇವೆ. ಆದರೂ ಕೂಡ ಅವರು DC ಅವರದ್ದು ಪರ್ಮಿಷನ್ ಉಂಟಂತ ಹೇಳಿ ಇಲ್ಲಿ ಬಂದು ಸರ್ವೆ ಮಾಡ್ತಾ ಇದ್ದಾರೆ. ನನ್ನ ಮೇಲೆ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಮಾಡಿ ಕೂಡ ಅಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಕೂಡ ನಾನು ಹೇಳಿದ್ದೇನೆ, ಸರ್ವೆ ಮಾಡಲಿಕ್ಕೆ ನಾವು ಬಿಡ್ತೇವೆ, ಆದರೆ ನಾವು ಕೆಲಸ ಮಾಡಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ದೇವೆ. ಆದರೂ ಕೂಡ ಅವರು ಕೆಲಸ ಮಾಡ್ತಾ ಇದ್ದಾರೆ. ಮೊನ್ನೆ ತಾನೇ 30 ತಾರೀಕಿಗೆ ನಾವು
DC ಆಫೀಸಲ್ಲಿ ರೈತರ ಇದು ಇತ್ತು, ಮೀಟಿಂಗ್ ಇತ್ತು. ಆ ಮೀಟಿಂಗ್ನಲ್ಲಿ ಕೂಡ ಅವರಿಗೆ ನಾವು ಹೇಳಿದ್ದೇವೆ. ನಾವು DC ಅವರು ಕೂಡ ಹೇಳಿದ್ದಾರೆ ಅವರಿಗೆ. ನಾನು ಅವರನ್ನು ಕಂಪನಿಯವರು ಕಳಿಸಿ ಮಾತಾಡ್ತೇನೆ, ಆಮೇಲೆ ನೋಡುವ ಏನಾಗ್ತದೆ ಅಂತ ಹೇಳಿ. ಆವಾಗ ನಾವು ಹೇಳಿದ್ದೇವೆ, ನೀವು ಇಲ್ಲಿ ಕೆಲಸ ಶುರು ಮಾಡಬೇಕಾದ್ರೆ DC ಅವ್ರ ಹತ್ರ ಮಾತಾಡಿ ಆಮೇಲೆ ಇದು ಕೆಲಸ ಶುರು ಮಾಡಬೇಕು, ಅದರ ಮೊದಲು ಕೆಲಸ ಶುರು ಮಾಡಬಾರ್ದು. DC ಅವರು ಕೂಡ ಆದೇಶಕ್ಕೆ ಅವರು ಏನು ಇದು ಕೊಡದೆ, ಬೆಲೆ ಕೊಡದೆ ಅವರು ತನ್ನೇ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿ ರಾತ್ರಿ ಬಂದು ಇಲ್ಲಿಂದ ನಮ್ಮ ಯಾರಿಗೂ ಗೊತ್ತಾಗದೆ ರಾತ್ರಿ ನಿದ್ದೆಯಲ್ಲಿರುವಾಗ ಅವರು ಟೈಲರ್ ತೊಗೊಂಡು ಬಂದು ಅವರು ಸಾಮಾನು ಇಲ್ಲಿ ಅನ್ಲೋಡ್ ಮಾಡಿ ಯಾರಿಗೆ ಗೊತ್ತಾಗದೆ ಇಲ್ಲಿ ಕಂಬದ ಕೆಲಸವನ್ನು ಮಾಡಿಸ್ತಾರೆ. ಅದಕ್ಕೋಸ್ಕರ ನಾವು ಊರಿನವರು ಎಲ್ಲರೂ ಇವತ್ತು ಸೇರಿ ಅವರನ್ನು ಸ್ವಲ್ಪ ಕೆಲಸ ಬಂದ್ ಮಾಡಬೇಕು, ನಿಮಗೆ ಪರ್ಮಿಷನ್ ಇಲ್ಲದೆ ನೀವು ಇದು ಮಾಡಬಾರ್ದು, ಹಾಗೆ ಹೀಗೆ ಅಂತ ಹೇಳಿ ನಾವು ಎಲ್ಲ ಜನ ಸೇರಿದ್ದೇವೆ. ಧನ್ಯವಾದಗಳು. ಗ್ಲಾಸಿ ಮೆಂಡೋನ್ಸ, ಕುದುರೆಪದವು, ಎಳಿಂಜೆ ಗ್ರಾಮ. ಈ ಉಡುಪಿ ಕಾಸರಗೋಡು 400 kV ವಿದ್ಯುತ್ ಲೈನ್ ಉಡುಪಿಯಿಂದ ಕಾಸರಗೋಡಿನವರೆಗೆ ಸುಮಾರು 26 ಗ್ರಾಮಗಳಲ್ಲಿ ಹಾದು ಹೋಗ್ತದೆ. ಈ ಲೈನ್ ನಮ್ಮ ತೋಟದಿಂದಲೂ ನಮ್ಮ ಮನೆಯ ಹಿಂದುಗಡೆ ಟವರ್ ಬಂದು ನಮಗೆ ಬಹಳ ಅನ್ಯಾಯವಾಗ್ತಾ ಇದೆ. ಈಚೆ ನಾವು ಕಷ್ಟಪಟ್ಟು ಮಾಡಿದಂಥ ಕೃಷಿ ತೋಟ ಮತ್ತು ನಮಗೆ ವಾಸ ಮಾಡಲಿಕ್ಕೆ ಕಟ್ಟಿದಂಥ ಮನೆ, ಆಚೆಯಿಂದ ಕೃಷಿ ಇಲ್ಲ, ಈಚೆಯಿಂದ ಮನೆಯೂ ಇಲ್ಲ. ಬಹಳ ದುಃಖದ ಪರಿಸ್ಥಿತಿ ನಮ್ಮದು. ನಾವು ಬದುಕುವ ದಾರಿ ನಮಗೆ ಸರಿಯಾಗಿ ಕಾಣುವುದಿಲ್ಲ. ಈಗ ಈ ವಿದ್ಯುತ್ತು ಹಾದು ಹೋಗುವಂಥ ಲೈನಿಂದ ಬೇರೆಯವರಿಗೆ ಇದರ ಲಾಭವನ್ನು ಅವರು ಪಡೆಯುತ್ತಾರೆ. ನಮ್ಮಂಥ ಸ್ವಲ್ಪ ಭೂಮಿ ಇರುವಂಥ ಕೃಷಿಕರು ನಾವು ಕೃಷಿ ಮಾಡಿ ಜೀವನ ಸಾಗಿಸ್ತಾ ಇದ್ದೇವೆ. ನಮ್ಮನ್ನು ನಡುದಾರಿಯಲ್ಲಿ ಹಾಕಿ ನಮಗೆ ಅನ್ಯಾಯ ಮಾಡಿ ನಮಗೆ ಉಪದ್ರ ಮಾಡಿ ತುಂಬ ಕಷ್ಟ ಕೊಟ್ಟು ಈ ಲೈನನ್ನು ಹಾದು ಹೋಗೋ ಹಾಗೆ ಮಾಡಿ ಅವರು ದುಡ್ಡು ಮಾಡ್ತಾ ಇದ್ದಾರೆ. ಆದರೆ ನಮ್ಮನ್ನು ಈ ಕಷ್ಟದ ಪರಿಸ್ಥಿತಿಗೆ ದುಡಿದ್ದಾರೆ. ನಾವು ಬದುಕುವ ದಾರಿ ಕೂಡ ಗೊತ್ತಾಗುವುದಿಲ್ಲ. ಇದಕ್ಕೆ ಸಂಬಂಧಪಟ್ಟವರು ಶಾಸಕರಿರ್ಬೋದು, ಬೇರೆ ಅವರ ಹಿಂದುಗಡೆಯಿಂದ ಕೆಲಸ ಮಾಡುವಂಥವರು ತುಂಬ ಜನ ಇರ್ಬೋದು. ಅವರು ಲಾಭವನ್ನು ಪಡೆಯುತ್ತಾರೆ. ಆದರೆ ನಮಗೆ ಕಷ್ಟದ ಪರಿಸ್ಥಿತಿ, ದುಃಖದ ಪರಿಸ್ಥಿತಿಯಾಗಿದೆ. ನಾವು ಏನು ಮಾಡಬೇಕು, ಹೇಗೆ ನಮ್ಮ ಮುಂದಿನ ಬದುಕನ್ನು ನಡೆಸಿಕೊಂಡು ಹೋಗುವುದು? ನಮ್ಮ ಹಿರಿಯರು ಮಾಡಿಕೊಟ್ಟಂಥ ಈ ಭೂಮಿ, ಕೃಷಿ ಭೂಮಿ, ನಾವು ಇವತ್ತು ಅದರಲ್ಲಿ ಬದುಕುತ್ತಾ ಇದ್ದೇವೆ. ಆದರೆ ಮುಂದಿನ ನಮ್ಮ ಮಕ್ಕಳಿಗೆ ಇದನ್ನು ಉಳಿಸಬೇಕು. ಹಾಗಾಗಿ ತುಂಬ ನೋವಿನ ಪರಿಸ್ಥಿತಿ ನಮಗೆ ಬಂದಿದೆ. ಇದನ್ನು ದಯವಿಟ್ಟು ಎಲ್ಲರೂ ಅರ್ಥ ಮಾಡಿಕೊಂಡು ಈ ಪರಿಸ್ಥಿತಿಯಿಂದ ನಮ್ಮನ್ನು ಬಿಡುಗಡೆ ಮಾಡಿ ನಮ್ಮಂಥ ಅನೇಕ ರೈತರ ಬಾಳು ಬಹಳ ನರಕದ್ದಾಗಿದೆ. ಹಾಗೆ ನಾವು ಈ ಪ್ರಸರಣ ಮಾರ್ಗಕ್ಕೆ ಅವರ ಈ ಲಾಭದ ಕೆಲಸಕ್ಕೆ ನಾವು ಧಿಕ್ಕಾರ ಹಾಕಿ ನಾವು ಇದನ್ನು ನಿಮ್ಮಲ್ಲಿ ವಿನಂತಿಯಿಂದ ಬೇಡಿಕೊಳ್ಳುವುದು ಏನೆಂದರೆ, ಇದನ್ನು ತಡೆಗಟ್ಟಿ ಪರಿಹಾರ ಬೇಡ, ನಮಗೆ ನಮ್ಮ ಭೂಮಿಯನ್ನು ನಾವು ಕೊಡಲಿಕ್ಕೆ ತಯಾರಿಲ್ಲ. ಪರ್ಯಾಯ ಮಾರ್ಗದಿಂದ ನೀವು ನಿಮ್ಮ ಕೆಲಸವನ್ನು ಮಾಡ್ಬೋದು, ನಮ್ಮದೇನು ತೊಂದರೆ ಇಲ್ಲ, ಅಡ್ಡಿ ಇಲ್ಲ. ಹಾಗಾಗಿ ನೀವು ಪರ್ಯಾಯ ಮಾರ್ಗದಿಂದ ಈ ಕೆಲಸವನ್ನು ಮುಂದುವರಿಸ್ಬೋದು. ಅಭಿವೃದ್ಧಿ ಯೋಜನೆ ಆದರೆ ನಾವು ಅದಕ್ಕೆ ವಿರೋಧ ವ್ಯಕ್ತಪಡಿಸುವುದಿಲ್ಲ. ಹಾಗಾಗಿ ಈ ಕೆಲಸಕ್ಕೆ ನಮ್ಮೆಲ್ಲರ ರೈತರ ಪ್ರತಿಭಟನೆಯ ವಿಷಯವಾಗಿ ನಾವು ಧಿಕ್ಕಾರವನ್ನು ಹಾಕಿ ಈ ಕೆಲಸಕ್ಕೆ ನಮ್ಮ ಧಿಕ್ಕಾರವಿದೆ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಾನು ಫ್ರಾನ್ಸಿಸ್ ನೊರೊನ್ನ ಅಂತ, ಕಲ್ಲಮನ್ಕೂರು ಗ್ರಾಮ, ನಿಡ್ಡೋಡಿ ಮಂಜನ್ಬೈಲ್ ನಮ್ಮ ಮನೆ. ನಮಗೆ ಈಗಾಗ ಸುದ್ದಿ ಸಿಗ್ತಾ ಉಂಟು, 3 ವರ್ಷದಿಂದ ಸರ್ವೆ ಮಾಡ್ತಾ ಇದ್ದಾರೆ. ನಮ್ಮ ಮನೆ ಮೇಲಿಂದ ಹಾಗೂ ನಮ್ಮ ತೋಟದಿಂದ ಇದು ಸರಿಗೆಗಳನ್ನು ಎಳಿತಾ ಇದ್ದಾರೆ ಅಂತ ನಮಗೆ ಸುದ್ದಿ ಬಂದಿದೆ. ಅದಕ್ಕೆ ನಮ್ಮದು ಫುಲ್ಲು ವಿರೋಧ ಇದೆ. ನಾವು ಊರಿನವರು ಯಾರು ಸಹ ಈ ಯೋಜನೆಯನ್ನು ಆಗಲಿಕ್ಕೆ ಬಿಡುವುದಿಲ್ಲ. ಯಾಕೆಂದರೆ ನಮ್ಮ ಅಜ್ಜನಿಂದ ಅಜ್ಜನಿಗೆ ಬಂದ ಜಾಗ, ಅದರಿಂದ ನಮ್ಮ ಅಜ್ಜನಾದ ಮೇಲೆ ನಮ್ಮ ಅಪ್ಪನಿಗೆ ಬಂದ ಜಾಗ, ಅಪ್ಪನಿಂದ ನಮಗೆ ಬಂದ ಜಾಗ, ಆ ಜಾಗದಿಂದ ನಮ್ಮ ಮಕ್ಕಳಿಗೆ ಈ ಜಾಗವನ್ನು ನಾವು ಬಿಟ್ಟು ಕೊಡಬೇಕು. ನಾವು ಈಗ ಈ ಜಾಗವನ್ನು ಈ ಯೋಜನೆಗೆ ಬಿಟ್ಟು ಕೊಟ್ಟರೆ ನಮ್ಮ ಮಕ್ಕಳಿಗೆ ಜಾಗ ಇಲ್ಲದೆ ಎಲ್ಲಿ ಹೋಗಿ ಅವರು ಮನೆಯನ್ನು ಖರೀದಿಸಬೇಕಾಗ್ತದೆ. ನಮ್ಮ ಅಡಿಕೆ ತೋಟ, ತೆಂಗಿನ ತೋಟ, ಬಾಳೆ ಗಿಡ, ಹಾಗೆ ಮಲ್ಲಿಗೆ ಗಿಡ, ಮನೆ ಮತ್ತು ದನಕರುಗಳಿರುವ
ಅಟ್ಟಿಗೆ ಇದು ಎಲ್ಲ ನಾಶ ಆಗಿ ಹೋಗ್ತದೆ. ಅದಕ್ಕೆ ನಾವು ಖಂಡಿತ ಈ ಯೋಜನೆಯನ್ನು ಮುಂದುವರಿಸಲಿಕ್ಕೆ ಬಿಡುವುದೇ ಇಲ್ಲ. ಇದು ನಮ್ಮ ಒಬ್ಬರದು ಕೂಗಲ್ಲ, ನಮ್ಮ ಊರಿನ 10 ಜನರ ಕೂಗು. ಇದಕ್ಕೆ ನಾವೆಲ್ಲರೂ ತೀವ್ರವಾಗಿ ವಿರೋಧವಿದೆ. ಇನ್ನು ಮುಂದೆ ಈ ಯೋಜನೆಯನ್ನು ಇಲ್ಲಿಂದ ನಿಲ್ಲಿಸಿ ಇದಕ್ಕೆ ಪರಿಹಾರ ಕೊಡುವುದು ಬೇಡ, ನಮಗೆ ಪರ್ಯಾಯ ಮಾರ್ಗವಾಗಿ ಬೇರೆ ಕಡೆಯಿಂದ ಕೊಂಡೋಗಬೇಕಂತ ನಾವು ಇಲ್ಲಿಯ ಶಾಸಕರಿಗೆ ಹಾಗೂ ಇಲ್ಲಿಯ ಯಾರ್ಯಾರು ಇದ್ದಾರೆ ಈ ಯೋಜನೆಯಲ್ಲಿ ಅವರಿಗೆ ನಮ್ಮದೊಂದು ಕಳಕಳಿಯ ಮನವಿ. ತುಳುನಾಡದ ಕೇಂಡತೆ ತುಳುನಾಡದ ಈ ಊರುಡು ದಾದನ ಒಂಜಿ ಜೋಕುಲು ಬಾಲ್ಯಲು ಇಪ್ಪುಣಂಗ ಎಂಜಿನ ಪ್ರಜೆ ವೈದ್ಯನಿಗೆ ದುಂಬು ಲಂಚನೆ ಮಲ್ದೇರಿಗೆ ಅಂಚನೆ ನಿಕುಲು ಇಂಚಲ್ ದುಂಬುಗು ನಮ್ಮ ಎಂಚನ್ ನಡಪೋಡು ದಾದ ಮಲ್ಪೋಡು ಒಂಜಿ ವಿಷಯ ಬಂದೇರೆ ಕಡೆ ಆ ತಪ್ಪುದ ವಿಷಯ ಒಂಜಿ ಕೈಕಂದಿರು ಒಂಜಿ ಜೋಕುಲು ಬಾಲ್ಯಲು ಅಂಡಲ ಇಂಚ ನಿಕ್ಕುಲು ಎಂಚಿನ ವಿಷಯ ಅಂಡಲ ಈ ದುಂಬುಗು ಬರ್ಪಿನೇನು ಈ ಪಿರಾಮಲ್ತದ್ದು ಅತ್ತ ದೆತ್ತ ಪಾಂಡಲಾವ್ ಏರ್ ನೆಟ್ ಪಾತ್ರ ನಕುಲು ದಾದಾ ವಿಷಯ ಅಂದೆ ದಬಂಡ ಈ ಭೂಮಿಡು ಏತು ಜೋಕುಲು ಏತು ಕೈ ಕಂಜಿಲು ಎಂಚಿನ ಮಲ್ಪೇರು ದಾದಂದು ನಿಖಿಲ ಗೊತ್ತಿಜ್ಜಿ ಅಂಡ ಎಲ್ಲ ಕಾಣಿ ನಮ್ಮ ಸಯ್ಯರಲ್ಲಿ ಈರ್ನ ಜೋಕುಲು ಬತ್ಕೊಡು ನಮ್ಮ ಜೋಕುಲು ಬತ್ಕೊಡು ಎಡ್ಡೆ ಪೊರ್ಲುಡು ಇಪ್ಪಟ್ಲೇಮ ಎಡ್ಲೆ ಪೊರ್ಲುಡು ನಡ್ತೊಂದಿತ್ತಲ್ಲ ಮಾತ್ರ ಒಂದು ಜಾಗ್ರತೆ ಆಯ್ತು ದುಮ್ಮ ಎಂಜಿನ ನಿಖುಲು ಕೈ ಬಾಡಿ ಎರಡ ಅಭ್ಯರ್ಥನೆ ವಿಷಯ ನಮ್ಮ ಅರ್ಥ ಅನ್ನತ್ತೆ. ನಾನು ರಾಜೀವ್ ಗೌಡ ಅಂತ, ಉಡುಪಿ ಕಾಸರಗೋಡು 400 KV ಮಾರ್ಗದ ವಿರೋಧಿ ಹೋರಾಟ ಸಮಿತಿಯ ಅಧ್ಯಕ್ಷ ವಿಟ್ಲದಿಂದ ಬಂದಿರೋದು. ಈ ಅದಾನಿ ಕಂಪನಿಯ ಸ್ಟೆರ್ಲೈಟ್ ಅವರು ನಡೆಸ್ತಿರುವ ಒಂದು ಯೋಜನೆ ಅದು ರೈತರನ್ನು ಧ್ವಂಸ ಮಾಡುವಂತಾಗಿದೆ. ನಾವು ಇದರ ಬಗ್ಗೆ ನಿರಂತರವಾಗಿ 5 ವರ್ಷದಿಂದ ಹೋರಾಟ ಮಾಡ್ತಿದ್ದೀವಿ. ಈಗ ನಾವು ಇಲ್ಲಿ ನಮ್ಮಲ್ಲೇ ವಿಟ್ಲದಲ್ಲಿ ವೀರಕಂಬ ಬಂಟ್ವಾಳ ತಾಲೂಕಿನ ಆ ಕಡೆ ಎಲ್ಲ ನಾವು ಇದಕ್ಕೆ ಪೂರ್ತಿ ವಿರೋಧಪಡಿಸಿದ್ದೇವೆ. 5 ವರ್ಷದಿಂದ ನಾವು ಅವರನ್ನಲ್ಲಿ ಬರಲಿಕ್ಕೆ ಬಿಡುವುದಿಲ್ಲ, ಇನ್ನು ಮುಂದಕ್ಕೂ ಬಿಡುವುದಿಲ್ಲ. ಇಲ್ಲಿ ಮುಗ್ಧ ಜನರು, ಬರೀ ದುಡಿದು ತಿನ್ನುವರು, ಅವರ ಸುಲಭದಲ್ಲಿ ಅವರನ್ನು ಮೋಸ ಮಾಡಿ ಕೆಲವು ಕಂಪನಿಯ ದುಷ್ಟಶಕ್ತಿಗಳು, ಕೆಲವು ಲೋಕಲ್ ಜನಗಳು ಸೇರಿಕೊಂಡು ಅವರ ಬದುಕಿಗೆ ಬೆಂಕಿ ಇಡುವ ಕೆಲಸ ಮಾಡ್ತಾ ಇದ್ದಾರೆ. ನಾವು ಎಲ್ಲ ರಾಜಕೀಯ ಮುಖಂಡರ ಹತ್ರ, ಜನಪ್ರತಿನಿಧಿಗಳ ಹತ್ರ ಹೋಗಿದ್ದೇವೆ. ಎಲ್ಲರೂ ನಾವು ಇದ್ದೇವೆ, ನಾವು ಬಿಡುವುದಿಲ್ಲ ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ, ಇವರು ಮಾಡ್ತಾ ಇದ್ದಾರೆ. ನಮ್ಮ ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ? ಇಷ್ಟೊಂದು ಮೋಸ ಮಾಡೋದು ಜನರಿಗೆ. ಅವ್ರಿಗೊಂದು ಮಾನ ಮರ್ಯಾದೆ ಅಂತ ಹೇಳಿಲ್ವಾ? ಅವರು ಇಲ್ಲಿ ಸರ್ಕಾರದ ಸಂಬಳ ತಗೊಂಡು ಜನರನ್ನು ಇಲ್ಲಿ ಬೇಕಾದಷ್ಟು ಇಲ್ಲಿ ಮೈನ್ಸ್ ಮಾಡೋದು, ಇದು ಮಾಡೋದು, ಈ ದಂಧೆ ಮಾಡೋದು ಬಿಟ್ಟು ಜನರ ಒಂದು ಹಿತಾಸಕ್ತಿ ಕಾಪಾಡಬೇಕಂತ ಒಂದು ಜವಾಬ್ದಾರಿ ಅವರಿಗೆ ಇಲ್ಲ. ಇಂಥ ಕುಳಗೆಟ್ಟ ಜನಪ್ರತಿನಿಧಿಗಳನ್ನು ನಾವು ಎಂದೂ ನೋಡಿಲ್ಲ. ಸುಮಾರು 60 ವರ್ಷದಿಂದ ನಾನು ಅನೇಕ ಜನಪ್ರತಿನಿಧಿಗಳು ಇಲ್ಲಿ ಚುನಾಯಿತರಾಗಿ ಹೋಗಿದ್ದಾರೆ, ಜನಕಾರ್ಯ ಮಾಡಿದ್ದಾರೆ. ಆದರೆ ಈ ಜನಗಳು, ಈ MLAಗಳು ಇಲ್ಲಿಯವರು ಯಾರು ಇಲ್ಲಿದ್ರಾಗ ಒಂದು ಚಕಾರ ಎತ್ತುವುದಿಲ್ಲ. ಸುಮ್ಮನೆ ಕರೆದಾಗ ಒಂದು ಮಾತು ಮಾಡೋದು, ಒಂದು ಶಾಲಾ ಕಿಸ್ಕೊಂಡು ಹೋಗೋದು, ಬೇರೆ ಅವರೊಟ್ಟಿಗೆ ಸೇರಿಕೊಳ್ಳೋದು. ಅವರ ಎಂಜಲು ಕಾಸಿಗಾಗಿ, ಅವರ ಹೇಸಿಗೆ ತಿಂದುಕೊಂಡು ಈ ನಮ್ಮ ಜನರ ಬದುಕನ್ನು ಹಾಳು ಮಾಡ್ತಾ ಇದ್ದಾರೆ. ಇದನ್ನು ನಾವು ಯಾವುದಕ್ಕೂ ಎಂದೂ ಬಿಡುವುದಿಲ್ಲ. ಇಲ್ಲಿ ರಕ್ತ ಹರಿದರೂ ಪರವಾಗಿಲ್ಲ, ನಮಗೆ ಜನರ ಮುಖ್ಯ, ಜನರ ಹಕ್ಕು ಮುಖ್ಯ, ಜನರ ಬದುಕು ಮುಖ್ಯ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೇನೆ. ಕೆಲವು ವರ್ಷಗಳ ಹಿಂದೆ ಇಲ್ಲೇ ಹತ್ತಿರದಲ್ಲಿ ನಿಡ್ಡೋಡಿಯಲ್ಲಿ ಒಂದು ದೊಡ್ಡ ಪ್ರತಿಭಟನೆ ಆಯಿತು. ಅದು ಆಗ ಜನರಿಗೆ ಪಾಠ ಕಲಿಸಿದೆ. ಅದು ಹಿಂದೆ ಹೋಗಿದೆ. ಆದರೆ ಈಗ ಉಷ್ಣ ವಿದ್ಯುತ್ ಸ್ಥಾವರ ಅದರ ಇನ್ನೊಂದು ಭಾಗವಾಗಿ ಒಂದು ನಾಟಕ ಮಾಡಿಕೊಂಡು ಅದಾನಿ ಕಂಪನಿಯವರು ಈ ನಮ್ಮ ತುಳುನಾಡನ್ನು, ನಮ್ಮ ಅವಿಭಾಜಿತ ತುಳುನಾಡನ್ನು, ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿಯನ್ನು ನಾಶ ಮಾಡಲಿಕ್ಕೆ ಹೊರಟಂಥ ದುಷ್ಟರ ಕೂಟದ ವಿರುದ್ಧ ನಮ್ಮ ಈ
ರೈತ ಸಂಘ ಹಸಿರು ಸೇನೆ ಮತ್ತು ಕಿಸಾನ್ ಸಂಘ ರೈತರ ಪರವಾಗಿ ಹೋರಾಡುತ್ತಾ ಯಲಿಂಜದಿಂದ ಸುಖೇಶ್ ಚಂದ್ರ ಶೆಟ್ಟರ್ ನೇತೃತ್ವದಲ್ಲಿ 4-5 ಗ್ರಾಮಗಳು ಒಗ್ಗಟ್ಟಾಗಿ ಈಗ ಹೋರಾಟ ನಡೆಸ್ತಾ ಇದೆ. ನಿಡ್ಡೋಡಿಯಲ್ಲಿ ಮಾತೃಭೂಮಿ ಕುಪ್ಪೆಪದವಿನಲ್ಲಿ ನಿನ್ನ ಬೃಹತ್ ಒಂದು ಹೋರಾಟ ನಡೆಯಿತು. ಅದರ ಎಚ್ಚರಿಕೆಯನ್ನು ಇವತ್ತು ಪತ್ರಿಕೆಗಳಲ್ಲಿ ಕೊಟ್ಟಿದ್ದಾವೆ, ನೀವು ನಿಲ್ಲಿಸಿ, ಹೋರಾಟ ನಿಲ್ಲಿಸಿ ಅಂತ ಹೇಳಿ. ಆದರೆ ಅವರಿಗೆ ಇನ್ನೂ ಬುದ್ಧಿ ಬಂದಿಲ್ಲ. ಕಳ್ಳರಾಗಿ 3 ಕಾಸಿನ ಕಳ್ಳರಾಗಿ ಆ ಅದಾನಿ ಕಂಪನಿಯ ಎಂಜಲು ತಿನ್ನುವಂಥ ಸ್ಟೆರ್ಲೈಟ್ ಕಂಪನಿ ಇವತ್ತು ಬಂದು ಇಲ್ಲಿ ಗುಟ್ಟಾಗಿ ಮಾಡ್ತಾ ಇದೆ. ಜಾಗ ಎಚ್ಚರಿಕೆ ಕೊಡ್ತಾ ಇದ್ದೇವೆ, ಮುಂದಕ್ಕೆ ಬಂದರೆ ನಿಮಗೆ ಕಂಟಕ ಇದೆ. ಇದನ್ನು ನಿಮ್ಮ ಕಂಪನಿಯ ಆ ಅದಾನಿ ಕಂಪನಿಯ ಇವರಿಗೆ ತಿಳಿಸಿ. ಇಷ್ಟು ಎಚ್ಚರಿಕೆಯನ್ನು ಕೊಡ್ತಾ ಇನ್ನು ಇಲ್ಲಿಗೆ ಹೋರಾಟ ನಿಲ್ಲುವುದಿಲ್ಲ. ಮಾಡು ಇಲ್ಲವೇ ಮಡಿ ಯಾವ ದಬ್ಬಾಳಿಕೆಯನ್ನು ನಮ್ಮ ಮೇಲೆ ಹೇರಿದರೂ ನಾವು ಬಿಡುವುದಿಲ್ಲ ಎಂಬ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಶ್ರೀಧರ್ ಶೆಟ್ಟಿ ಬೈಲ್ಗುತ್ತು ಅಂತೇಳಿ. ನಾವು ಈಗ 4-5 ವರ್ಷದಿಂದ ಈ ಉಡುಪಿ ಕಾಸರಗೋಡು UKTCL ಇದರ ವಿರುದ್ಧ ಹೋರಾಟವನ್ನು ಮಾಡ್ತಾ ಬಂದಿದ್ದೇವೆ. ಇದು ನಮಗೆ ಗೊತ್ತೇ ಆಗಲಿಲ್ಲ, ಇಂಥ ಮೂರ್ಖರು ಇಲ್ಲ ಈ ಜಾಗದಲ್ಲಿ ಬಂದು ಏನವರ ಪುಟ್ಟಿಂಗ್ ಟವರನ್ನು ನಿರ್ಮಾಣ ಮಾಡಿದ್ದಾರೆ ಅನ್ನೋದು ನಮಗೆ ಗೊತ್ತಾಗಲಿಲ್ಲ. ನಾವು ಮೊನ್ನೆ ಇಲ್ಲಿ ಒಂದು ಬೃಹತ್ ಚಳವಳಿ ಇತ್ತು ನಮ್ಮ ಕುಪ್ಪೆಪದವು, ಅಲ್ಲಿಗೂ ಬಂದಿದ್ದೇವೆ. ಆದರೆ ಇವತ್ತು ಇಲ್ಲಿ ನೋಡುವಾಗ ಗೊತ್ತಾಗ್ತದೆ, ಇಲ್ಲಿ ನಾವು ಯಾರನ್ನು ಮುಟ್ಟಾಳರನ್ನು ಕಳಿಸಿದ್ದೇವೋ, ವಿಧಾನಸೌಧಕ್ಕೆ ಕಳಿಸಿದರೂ ಆ ಕಳ್ಳರು ಇಲ್ಲಿ ನಮ್ಮ ಬಾಕ್ಸೈಟ್ ಮಣ್ಣನ್ನು ಕದೀತಾ ಇದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತದೆ. ಇಂಥ ಮುಟ್ಟಾಳರನ್ನು ನಾವು ಈ ದಕ್ಷಿಣ ಕನ್ನಡದಲ್ಲಿ ಇಟ್ಟಿದ್ದೇವೆಲ್ಲ. ಕೋಟ್ಯಾಂತರ ರೂಪಾಯಿ, ಸಾವಿರಾರು ಕೋಟಿ ಭೂಮಿಯನ್ನು ಇಲ್ಲಿ ಇವತ್ತು ನುಂಗ್ತಾ ಇದ್ದಾರೆ. ಆದರೆ ಸರ್ಕಾರ DC ಆಗಲಿ ತಹಶೀಲ್ದಾರಗಳೇನು ಸತ್ತೋಗಿದ್ದಾರೆ ಈ ಜಿಲ್ಲೆಯಲ್ಲಿ. ಇಷ್ಟು ಇವರು ಹಗರಣ ಮಾಡುವಾಗ ಒಂದು ಕಡೆಯಿಂದ ಅವ್ರದ್ದು ಹಗರಣ, ಇನ್ನೊಂದು ಕಡೆಯಿಂದ ಆ ಮುಟ್ಟಾಳ ನಮ್ಮ ದೇಶದ ಮಹಾ ದೊಡ್ಡ ಪ್ರಧಾನಿ ನರೇಂದ್ರ ಮೋದಿ ಅವರ ಆಪ್ತ ಅದಾನಿ ಕಂಪನಿಯ ಅವ ಸ್ಟೆರ್ಲೈಟ್ ಕಂಪನಿ ಯಾರ ಕಳ್ಳ ಇಲ್ಲಿ ಬಂದು ಹೊತ್ತಿಗೊಂದು ಮಾತಾಡ್ತಾನೆ, ಅದು ಹಾಗೆ ಹೀಗೆ ಅಂತ ಮಾತಾಡ್ತಾನೆ, ಜನರನ್ನು ದಾರಿ ತಪ್ಪಿಸ್ತಾನೆ, ಒಬ್ಬೊಬ್ಬರ ಮನೆಗೆ ಹೋಗಿ ಅವರಿಗೆ ದುಡ್ಡು ಕೊಡ್ತಾ ಇದ್ದಾನೆ. ಇದು ಯಾರು? ಇವನ ಅಪ್ಪಂದ ದುಡ್ಡು. ಇವನಿಗೆ ಇಷ್ಟೆಲ್ಲ ಕೊಡಲಿಕ್ಕೆ ಎಲ್ಲಿಂದ ಬಂತು ಈ ದುಡ್ಡು? ಜನರನ್ನು ಮೋಸ ಮಾಡಿದಂಥ ದುಡ್ಡೇ ಇರುವುದು. ನೋಡಿ, ನಿನಗೆ ಮರ್ಯಾದೆಯಲ್ಲಿ ಹೇಳ್ತಾ ಇದ್ದೇವೆ, ಏನು ಅದಾನಿ ಕಂಪನಿ ನೀನು ಇಲ್ಲಿಂದ ಕಾಲ್ಕಿತ್ತು ಹೋಗೋದು ಒಳ್ಳೆಯದು. ಇದರಲ್ಲಿ ನಮ್ಮ ಪ್ರಾಣ ಹೋದರೂ ಸರಿ, ನಿನಗೆ ಇನ್ನೊಂದು ನಂದಿಗ್ರಾಮ ಆಗೋದು ಬೇಡ ಅಂತ ಮೊನ್ನೆ ಎಚ್ಚರಿಕೆ ಕೊಟ್ಟಿದ್ದೇವೆ. ನಿನಗೆ ಎಷ್ಟು ಹೇಳಿದರೂ ಅರ್ಥ ಆಗೋದಿಲ್ಲ. ಇದರಲ್ಲಿ ನೀನು ಸಾಯುವುದು ಗ್ಯಾರಂಟಿ. ಈ ದಕ್ಷಿಣ ಕನ್ನಡದಲ್ಲಿ ಪರಶುರಾಮ ಸೃಷ್ಟಿಯಲ್ಲಿ ಇನ್ನು ಮುಂದಕ್ಕೆ ನಿನ್ನ ಇಂಥ ಅವಾಂತರಗಳು ನಡೀಲಿಕ್ಕೆ ಖಂಡಿತ ಬಿಡುವುದಿಲ್ಲ. ಪೊಲೀಸ್ ಇಲಾಖೆ ಇರಲಿ, ಯಾವುದೇ ಇರಲಿ, ಯಾರೋ ಒಬ್ಬ ಈಗ ನಮ್ಮ ಒಬ್ಬರ ಕಾರ್ಯಕರ್ತರಿಗೆ ಹೆದರಿಸ್ತಾನಂತೆ, ನಿಮ್ಮ ಮೇಲೆ FIR ಆಗ್ತಾನೆ. ಏನು ಇವನ ಅಪ್ಪಂದ FIR ಯಾರ್ದು? FIR ಎಂಥದ್ದು ಹಾಕೋದಿವ? ಏನು ಹಾಕೋದಿವ? ನಮ್ಮ ಭೂಮಿಯಲ್ಲಿ ಸರ್ಕಾರಿ ಭೂಮಿ ಇರಲಿ, ಯಾವುದು ಭೂಮಿ ಇರಲಿ, ಅದು ನಮ್ಮದು. ಇವತ್ತು ಸರ್ಕಾರ ಇರೋದು, ನಮ್ಮ ಎಂಜಲ್ ಕಾಸು ತಿನ್ನುವಂಥ ಶಾಸಕರು ಇರೋದು, MP ಇರೋದು. ಏನು ಇವರು ಸತ್ತೋಗಿದ್ದಾರಾ? ಇಷ್ಟು ಕೊಲ್ಲೆ ಹೊಡೆಯುವಾಗ ಇವರೇನು ಮಾಡಿದ್ದಾರೆ? ಇವರು ಮರ್ಯಾದೆಯಲ್ಲಿ ಇವತ್ತಿನಿಂದ ನೀನು ಕೆಲಸ ನಿಲ್ಲಿಸಿದರೆ ಸರಿ. ಮತ್ತೆ ಅದರಲ್ಲಿ ಆಗುವಂಥ ಅನಾಹುತಕ್ಕೆ ಕಂಪನಿಯವನೇ ಕಾರಣ, ಯಾವುದಕ್ಕೂ ನೀನೇ ಕಾರಣ ಆಗ್ತಿ. ಖಂಡಿತವಾಗಿ ನಿಲ್ಲಿಸಿ. ಇವತ್ತಿನಿಂದ ಇನ್ನು ಮುಂದಕ್ಕೆ ಯಾವುದೇ ಇದಕ್ಕೆ ಪೊಲೀಸರನ್ನು ಇಲ್ಲಿ ನಿಯೋಜನೆ ಮಾಡಿ ಯಾವುದು ಅವರು ಕೆಲಸ ಮುಂದುವರಿಸೋದಾಗೆ ನೋಡಿಕೊಳ್ಳುವಂಥದ್ದು ಪೊಲೀಸ್ ಇಲಾಖೆಯ ಜವಾಬ್ದಾರಿ. DC ಮೊನ್ನೆ ಹೇಳಿದ್ದಾರೆ, ನಮ್ಮದು ಹೈಕೋರ್ಟಲ್ಲಿ ಕೇಸ್ ಇದೆ, ಕೇಸ್ ನಡೀತಲ್ಲ. ಉಡುಪಿ ಕಾಸರಗೋಡು ಟ್ರಾನ್ಸ್ಮಿಷನ್ನ ಕೇಸ್ ಇದೆ. ಇವನು ಹೇಗೆ ಕೇಸ್ ಇರುವಾಗ ಕೋರ್ಟ್ಗೆ ನಿಂದನೆ ಮಾಡಿ ಇವಾಗ ಕೆಲಸ ಶುರು ಮಾಡೋದು? ಕೇಸ್ ಇರುವಾಗ ಇವ ಯಾಕೆ ಮಾಡ್ತಾನೆ? ಅವನಿಗೆ ಹೇಳಿದ್ದಾನೆ, ನಾನು ನೋಡು ಇಲ್ಲಿ ಕೇಸ್ ಉಂಟು, ಕೇಸ್ ಇರುವಾಗ ನೀನು ಮುಟ್ಟಬಾರದು, ಮತ್ತು ನೀನು ಏನಾದರೂ ಇದಾದರೆ ನೀನೇ ಹೋಗ್ತೀವಿ ಒಳಗೆ ಅಂತ. ಅವನು ಯಾರೋ ಜಗದೀಶ ತಲ್ಲಂಗೇರಿ ಕಲ್ಲ ಎಲ್ಲಿಯಾದರೂ ಇಲ್ಲಿ ಇದ್ದಾನ? ಇದ್ರೆ ಬರಲಿ, ಎದುರು ಬಾ. ನೀನು ತಂದೆಗೆ ಹುಟ್ಟಿದವನಾಗಿ ಕೆಲಸ ಮಾಡು. ರಾತ್ರಿ ತಂದು ಇಲ್ಲಿ ನಿನ್ನ ಕಂಪನಿಯ ಸಲಕರಣೆ ಹಾಕೋದು ಬೇಡ. ನೀನು ನಮ್ಮ ಎದುರು ತಂದು ಹಾಕು. ನಿನ್ನ ಈ ಕಳ್ಳತನ ಬೇಡ. ಹಾಗೆ ಇಲ್ಲಿ ತುಂಬ ನಮ್ಮ ಸದಸ್ಯರಿದ್ದಾರೆ, ನಮ್ಮ ಸಂತ್ರಸ್ತರಿದ್ದಾರೆ, ಎಲ್ಲರೂ ಇದ್ದಾರೆ. ಹಾಗಾಗಿ ನನ್ನ ಮಾತನ್ನು ಇಲ್ಲಿಗೆ ಮುಗಿಸ್ತೇನೆ. ಸುಗೇಶಣ್ಣ, ಏಳಿಂಜೆ ಹೋರಾಟ ಸಮಿತಿಯಿಂದ ಪರವಾಗಿ ಮಾತಾಡ್ತಾ ಇದ್ದೇನೆ.
ಇಲ್ಲಿ ನಾವೀಗ ಈ ಜಾಗದಲ್ಲಿದ್ದೇವೆ, ಕೊಳತ್ತೂರು ಪದವತೆ ಕೊಳತ್ತಾರು ಪದವಿನಲ್ಲಿದ್ದೇವೆ. ಈ ನಮ್ಮ ಸ್ಟೆರ್ಲೈಟ್ ಕಂಪನಿಗೆ 400 KV ಟವರ್ ಲೈನ್ ಇದ್ದು, 400 KV ಟವರ್ ಲೈನಿಗೆ ಇದು ಇಲ್ಲಿ ಕೆಲಸ ಮಾಡ್ತಿದ್ದಾರೆ. ಪ್ರೈವೇಟಿಗೆ ಯಾವುದೇ ಜಾಗ ಕೊಡಲಿಲ್ಲ. ಪ್ರೈವೇಟ್ ಜಾಗ ಎಲ್ಲ ಕಡೆ ಬಂದಾಯಿತು. 1-2 ಜನ ಕೊಟ್ಟಿದ್ದು ಬಿಟ್ಟರೆ ಬೇರೆ ಎಲ್ಲಿಲ್ಲ. ಒಂದು ಸಣ್ಣ ಕಾನೂನಿದೆ, ರೂಲ್ ಇದೆ. 85% ಜನ ಒಪ್ಪಿಗೆ ಕೊಡದಿದ್ದರೆ ಯಾವುದೇ ಪ್ರಾಜೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. 85% ಸಂತ್ರಸ್ತರು. ಇಲ್ಲಿ 85% ಬಿಡಿ 5% ಜನ ಒಪ್ಪಿಗೆ ಕೊಟ್ಟಿಲ್ಲ, ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರೈವೇಟ್ ಖಾಸಗಿ ಜಾಗ ಯಾರು ಕೊಡದ ಕಾರಣ ಈಗ ಸರ್ಕಾರಿ ಜಾಗದಲ್ಲಿ ಕೆಲಸ ಶುರು ಮಾಡಿದ್ದಾರೆ. ಎಷ್ಟು ರೀತಿಯ ಯಾವ ರೀತಿಯ ನ್ಯಾಯ ಇದು? ಅಂದರೆ ಜನರಿಗೆ ತೋರಿಸ್ಲಿಕ್ಕೆ ನಾವು ಕೆಲಸ ಮಾಡ್ತಿದ್ದೇವಂತ. ಈ ಕೆಲಸವನ್ನು ನಾವು ನಿಲ್ಲಿಸ್ತೇವೆ. ಯಾವ ಕಾರಣಕ್ಕೂ ಬಿಡುವುದಿಲ್ಲ. ಹೊರಗಡೆ ನಮ್ಮ ಖಾಸಗಿ ಜಾಗದಲ್ಲಿ ಹೇಗೂ ಬರಲಿಕ್ಕೆ ಬಿಡೋದಿಲ್ಲ. ಇದು ಸರ್ಕಾರಿ ಜಾಗ ಅಂತ ನಿಮ್ಮ ತಲೆಯಲ್ಲಿ ಇದ್ದರೆ ಒಂದು ನೆನಪಿಟ್ಕೊಳ್ಳಿ, ಸರ್ಕಾರ ಇಲ್ಲಿದೆ. ನನ್ನ ಹಿಂದೆ ಇರುವವರೇ ಸರ್ಕಾರ, ಇವರೇ ಸರ್ಕಾರ. ಇವರು ಆಯ್ಕೆ ಮಾಡಿದ್ರಿಂದ ಸರ್ಕಾರ ಅಂತ ಆಗಿದ್ದು. ಅದನ್ನು ಅವ್ರು ನೆನಪಿಟ್ಟುಕೊಳ್ಬೇಕು. ಇನ್ನೊಂದು ಸಲ ನಮ್ಮ ಹತ್ರ ಓಟು ಕೇಳಲಿಕ್ಕೆ ಬರುವಾಗ ಯಾವ ಮುಖ ಇಟ್ಕೊಂಡು ಬರ್ತೀರಿ ನೀವು? ಈ ರೀತಿಯಲ್ಲಿ ನೀವು ಅನ್ಯಾಯ ಮಾಡೋದಂತಂದರೆ ನಮ್ಮ ಭೂಮಿಯನ್ನು ನಮ್ಮ ಎದೆ ಮೇಲೆ ಕಾಲಿಟ್ಕೊಂಡು ನಿಮಗೆ ವಿಕಾಸ ಆಗಬೇಕಾ? ಎಲ್ಲಿದೆ ಯಾರ ಹತ್ರ ಇದೆ ಜಾಗ? ತುಂಡು ಜಾಗ ಇರೋದಿಲ್ಲ. ಇಲ್ಲ, ಬರೀ ತುಂಡು ಜಾಗ ಇರೋದು ನಮ್ಮ ಹತ್ರ. ಅದನ್ನು ಕಬಳಿಸಿಕೊಂಡು ಅದನ್ನು ಅಡ್ಡ ಸೀಳ್ಕೊಂಡು ಹೋಗಿ ಮಾಡ್ತೀರಲ್ಲ, ಯಾಕೆ ಮಾಡ್ತೀರಿ ನೀವು? ಏನು ಮಾಡ್ತೀರಿ ನೀವು? ನಮ್ಮನ್ನು ಕೊಂದು ವಿಕಾಸ ಮಾಡ್ತೀರಿ? ಯಾರಿಗೆ ವಿಕಾಸ ಮಾಡ್ತೀರಿ? ಯಾವ ಪರದೇಶಗಳು ಇಲ್ಲಿ ಬಂದು ಹೊಟ್ಟೆ ತುಂಬಿಸ್ಲಿಕ್ಕೆ ವಿಕಾಸ ಮಾಡೋದಿದೆ ಹೇಳಿ ನೀವು? ಯಾಕೆ ಮಾಡಬೇಕು? ಇಲ್ಲಿಯವರಿಗೆ ಕೆಲಸ ಇಲ್ಲ, ಇಲ್ಲಿಯವರಿಗೆ ಮನೆ ಇಲ್ಲ. ಇಲ್ಲಿ ಹೆಚ್ಚು ಕಮ್ಮಿ 1,000 ಎಕರೆ ಜಾಗ ಇಲ್ಲಿ ಹೀಗೆ ಬಿದ್ದುಕೊಂಡುಂಟು. ಇಲ್ಲಿ ಇನ್ನೂ ಎಷ್ಟೋ ಸಾವಿರಾರು ಜನರಿಗೆ ಮನೆ ಇಲ್ಲ, ಜಾಗ ಇಲ್ಲ. ಏನು ಮಾಡ್ತಾ ಇದ್ದೀರಿ ನೀವು? ಯಾವುದೋ ಕಂಪನಿ ಕೋಟಿ ರೂಪಾಯಿ ಕೊಡ್ತಾನಂತ ಮಾಡೋದಾ? ಬಿಡ್ತೇವೆ ನಾವು? ಖಂಡಿತ ಬಿಡುವುದಿಲ್ಲ. ಇದನ್ನು ಖಂಡಿತ ಬಿಡುವುದಿಲ್ಲ. ಎಲ್ಲರೂ ನೆನ್ಪಿಟ್ಕೊಳ್ಳಿ, ಯಾವುದೇ ರೀತಿಯ ಬಲ ಪ್ರಯೋಗಕ್ಕೆ ಯಾರಾದರೂ ಮುಂದಾದರೆ ಇಲ್ಲಿ ರಕ್ತ ಹರಿತಿತ್ತು, ರಕ್ತದ ಕೋಡಿ ಹರಿತಿತ್ತು, ಎಡ ಬಿದ್ದಿತ್ತು. ನಾವು ಮಾತ್ರ ಇದನ್ನು ಖಂಡಿತ ನಡೆಯಲಿಕ್ಕೆ ಬಿಡುವುದಿಲ್ಲ ಅಂದರೆ ಬಿಡುವುದೇ ಇಲ್ಲ. ಹಲೋ, ನಾವು ಏಳಿಂಜೆ ಗ್ರಾಮದಿಂದ ಬಂದಿರುವ ಪ್ರತಿನಿಧಿಯಾಗಿರ್ತೇನೆ. ನಾವು ಏಳಿಂಜೆ ಪಟ್ಟೆ ಹೊರಪಾಡಿ ಗ್ರಾಮದಿಂದ ಎಲ್ಲರ ಒಟ್ಟಿಗೆ ಹೋರಾಟ ಮಾಡುವವರು. ನಾವು ಹೆಂಗಸರು ಅಂತೇಳಿ ಇಟ್ಕೊಳ್ಬೇಡಿ. ಹೆಂಗಸರು ಗಂಡಸರಿಗಿಂತ ಜಾಸ್ತಿ ಕೆಲಸ ಮಾಡಲಿಕ್ಕೂ ನಾವು ತಯಾರಾದವರು. ಇಲ್ಲಿ ಬಂದವರು ಜಗದೀಶ್, ಇಲ್ಲಿ ಬನ್ನಿ. ಜಗದೀಶ್ ಇಲ್ಲಿ ಬನ್ನಿ ಪ್ಲೀಸ್. ಇಲ್ಲಿ ಬನ್ನಿ ಜಗದೀಶ್, ಇಲ್ಲಿ ಬನ್ನಿ. ನಾನು ಕರೀತಾ ಇದ್ದೇನೆ, ಬನ್ನಿ ಇಲ್ಲಿ. ಯಾರು ಕೈ ಮೇಲೆ ಮಾಡುವವರಿಲ್ಲ, ಇಲ್ಲಿ ಬನ್ನಿ. ನಾನು ಮಾತಾಡ್ತಾ ಇದ್ದೇನೆ ನಿಮ್ಮೊಟ್ಟಿಗೆ. ನೀವು ಬನ್ನಿ ಜಗದೀಶ್, ನಾನಿರ್ತೇನೆ. ನೀವು ಹೆದರೋದು ಬೇಡ, ಇಲ್ಲಿ ಬನ್ನಿ. ಅಲ್ಲ, ನೀವು ಹೆದರೋದು ಬೇಡ, ಇಲ್ಲಿ ಬನ್ನಿ. ನಿಮ್ಮಲ್ಲಿ ಒಂದೆರಡು ಮಾತಾಡಲಿಕ್ಕಿದೆ, ಎದುರು ಬನ್ನಿ. ನೀವು ನೋಡಿ, ನೀವು ನನ್ನ ಹತ್ತಿರ ಬಂದಿದ್ದೀರಿ, ಹೌದಾ? ನನಗೆ ಅದನ್ನು ಗುಟ್ಟಿನಲ್ಲಿ ಇಡಲಿಕ್ಕಿಲ್ಲ. ಯಾಕೆಂದರೆ ನನಗೆ ಎಲ್ಲರ ಹತ್ರ ಹೇಳಲಿಕ್ಕುಂಟು. ಆದರೆ ನೀವು ಬಂದಿದ್ದೀರಾ, ನಿಮಗೆ 2 ಮಾತು ಹೇಳಿದ್ದೇನೆ. ಏನಂತ ಹೇಳಿದ್ದೇನೆ ಹೇಳಿ ನೀವು. ಏನಂತ ಹೇಳಿದ್ದೇನೆ ಇಲ್ಲಿ ಹೇಳಬೇಕು ನೀವು. ಹಾಂ, ನಾನು ಹೇಳಿದ್ದೇನೆ, ನಿಮ್ಮನ್ನು ಕೂತ್ಕೊಂಡಿಸಿ ಹೇಳಿದ್ದೇನೆ. ಹಾಂ, ಗುಡ್ಡ ಸೈಡ್ ಎಲ್ಲಿ ಗುಡ್ಡ ಸೈಡು? ನೋಡಿ, ನೀವು ಯಾವ ಸೈಡು ಹೋಗ್ಲಿಕ್ಕೆ ಇಲ್ಲ. ನನ್ನದು ಏನು ಮಾತು ಕೇಳಿದ್ದೀರಿ? ಇಲ್ಲಿ ಏನಾದರೂ ನಿಮಗೆ ತೊಂದರೆ ಉಂಟಾ ಕೇಳಿದಿರಿ? ಹೌದು, ತುಂಬ ತೊಂದರೆ ಉಂಟು. ಎಲ್ಲ ನಮ್ಮದೇ ಮನೆ, ದೇವರ ಇದ್ದ ಮನೆ. ಇಲ್ಲಿ 100% ಹೋಗ್ಲಿಕ್ಕಿಲ್ಲ. ಆವಾಗ ನೀವು ಎಂತ ಹೇಳಿದಿರಿ? ಅಲ್ಲಿ ಕೊಟ್ಟಿದ್ದೀರಿ, ಇಲ್ಲಿ ಕೊಟ್ಟಿದ್ದೀರಿ ಹೇಳಿದ್ದೀರಿ. ಯಾರು ಕೊಟ್ಟದ್ದು? ಯಾರು ಕೊಟ್ಟರೆ ಎದುರು ಬಂದು ಕೊಡಲಿ ಅಲ್ವಾ? ಇನ್ ಕಡೆ ಅವರ ಮನೆಯಲ್ಲಿ ಕೂತ್ಕೊಂಡು ಕೊಡೋದಲ್ಲ. ಯಾರು ಕೊಟ್ಟಿದ್ದಾರೆ ಹೇಳಿ ನಿಮಗೆ?
ನೋಡಿ ನೀವು ನೀವು ನೋಡಿ ಜಗದೀಶ್ ಅವರೇ, ಹೌದು ಹೌದು ನೋಡಿ, ಅದು ಹೇಳಿದ್ದೀರಿ ಹೇಳಿ ಅಲ್ಲ ನೋಡಿ, ಅಲ್ಲ ಅವರೆಲ್ಲ ಹೇಳುದು ಅಲ್ಲ, ಹೇಳಿದ್ದೀರಿ ನೀವು ಅಲ್ಲ ಅಲ್ಲ ನೋಡಿ, ಅವರನ್ನು ಕರ್ತದ್ದು ನಾನು ಪ್ಲೀಸ್ ಅಲ್ಲಲ್ಲ, ಅವರಲ್ಲಿ ನೋಡಿ ಒಂದು ಮಾತು ಕೇಳಲಿಕ್ಕೆ ಅವಕಾಶ ಕೊಡಬೇಕು, ಇದು ಎಲ್ಲರಿಗೂ ಗೊತ್ತಿರಬೇಕು. ನಿಮ್ಮ ಮನೆ ಮನೆಗೆ ಹೋಗಿ ಹೇಳಲಿಕ್ಕೆ ಆಗುದಿಲ್ಲ. ಹಾ ಅಲ್ಲಪ್ಪ, ನೀನು ಅರ್ಥ ಮಾಡೋದು ಬೇಡ, ನಿಂಗೊಂದು ವಿಷಯ ಹೇಳ್ತೇನೆ, ನೀನು ಹೆಚ್ಚು ಎಕ್ಸ್ಪ್ಲೇನ್ ಯಾವುದು ಬೇಡ ನೀವು ಅವ್ರು ಹೇಳೋ ಪ್ರಶ್ನೆಗೆ ಉತ್ತರ ಕೊಡು. ನಾವೇನು ನಿಮ್ಗೆ ಕೊಡ್ತೇನೆ ಹೇಳಿದ್ದೀರಾ? ಅಲ್ಲ, ನಿಮ್ಮ ದುಡ್ಡಿಗೆ ಕೇಳಿದ್ದೇನಾ? ಅಲ್ಲ, ನಾನು ಮಾತಿ ಹೇಳಿದ್ದೇನು, ಯಾರಾದ್ರೂ ಕೊಡುವವರು ಇದ್ರೆ ನನ್ನ ಮನೆಗೆ ಕರ್ಕೊಂಡು ಬನ್ನಿ, ನಾನು ಅವರಿಗೆ ಹೇಳ್ತೇನೆ ಏನಂತೇಳಿ ಹೇಳಿದ್ದೇನೆ. ನೋಡಿ, ಇದಕ್ಕೆ ಯಾವತ್ತೂ ಅವಕಾಶ ಇಲ್ಲ, ಅದು ಹೇಳಿದ್ದೇನೆ. 100ರಲ್ಲಿ 101 ಪಾಲು ನಾವು ಕೊಡ್ತಾ ಇಲ್ಲ, 100ರಲ್ಲಿ 101 ಪಾಲು ನಾವು ಕೊಡ್ತಾ ಇಲ್ಲ. ನಾವು ಇದಕ್ಕೆ ಅವಕಾಶ ಯಾರು ಕೊಟ್ಟರು ನಾವು ಕೊಡ್ತಾ ಇಲ್ಲ. ಇಡೀ ಬಂಟ್ವಾಳ ತಾಲೂಕಿಗೆ ಕೊಡ್ಲಿ, ವಿಟ್ಲಕ್ ತಾಲೂಕಿಗೆ ಕೊಡ್ಲಿ, ಯಾರು ಕೊಡ್ಲಿ ಕೊಟ್ಟರು ನಾವು ಕೊಡ್ತಾ ಇಲ್ಲ, ನಾವು ಕೊಡ್ತವೇ ಇಲ್ಲ. ಯಾಕೆಂದ್ರೆ ಉಡುಪಿಯಿಂದ ದಕ್ಷಿಣ ಕನ್ನಡ ಇಡೀ ಜಿಲ್ಲೆ ನಮ್ದು, ಏನು ಬೇರೆ ಅಲ್ಲ, ಎಲ್ಲ ಕಡೆಯಲ್ಲಿ ನಾವು ನೋಡಿ, ನಾವು ನಿಮ್ಮೊಟ್ಟಿಗೆ ನಾವು ಒಟ್ಟಿಗೆ ಇದ್ದೇವೆ ಅಂತೇಳಿ ಒಟ್ಟಿಗೆ ಬರ್ತಾ ಇದ್ದೇವೆ. ನಾಳೆ ಯಾರು ಬರದಿದ್ರೆ ಹೇಳಿಂಜ ಗ್ರಾಮದಲ್ಲಿ ನಾನು ಜೀವ ಹೋದ್ರೂ ಬಿಡುದಿಲ್ಲ ಅಂತ ಹೇಳಿದ್ದೇನೆ ಜಗದೀಶಿಗೆ. ಇದು ಹೌದಾ ಅಲ್ವಾ ಅಂತೇಳಿ, ಹೌದಾ ಅಲ್ವಾ ನಿಮ್ಮ ಬಾಯಲ್ಲಿ ಹೇಳಬೇಕು. ಹೇಳಿದ್ದೇನೆ ಅಲ್ವಾ, ಇದು ನನಗೆ ಬೇಕು, ಅಷ್ಟು ಸಮಸ್ತ ಜನರ ಎದುರುಗಡೆ ಇದು ಬೇಕು. ಯಾಕೆಂದ್ರೆ ಇವತ್ತು ನಾನು ಅದನ್ನು ಹೇಳದಿದ್ರೆ ನಾಳೆ ಅವರು ಕೂಡ ದುಡ್ಡು ತಿಂದಿದ್ದಾರೆ. ಯಾಕೆಂದ್ರೆ ನನಗೆ ಪ್ರತಿಭಟನೆಗೆ ಬರಲಿಕ್ಕೆ ಅವಕಾಶ ಉಂಟು, ಆದರೂ ನಂಗೆ ಬರಲಿಕ್ಕೆ ಟೈಮ್ ಇರೋದಿಲ್ಲ. ಆದರೂ ನಾನು ಬರ್ತೇನೆ. ಜನರು ಎನಿಸ್ತಾರೆ ಇವತ್ತು ಆ ಹೆಂಗಸು ಕಾಣುದಿಲ್ಲ, ಏನು ತಿಂದಿದ್ದಾರಾ ಅಂತೇಳಿ. ನಾವು ಯಾವತ್ತೂ ತಿನ್ನುವವರಲ್ಲ. ನೋಡಿ, ದಯಮಾಡಿ ನೀವು ಇಲ್ಲಿಂದ ಜಗೀಶ ಇಲ್ಲಿಂದ ದಯಮಾಡಿ ಇಲ್ಲಿಂದ ನಿಮ್ಮ ಕೆಲಸದವರನ್ನು ಇಟ್ಕೊಂಡು ಹೋಗಿ, ಇಲ್ಲದ್ರೆ ಇದಕ್ಕೆ ತೊಂದರೆ ಆಗ್ತದೆ. ನೀವು ಇಲ್ಲಿಂದ ದಯಮಾಡಿ ಇಲ್ಲಿಂದ ಹೋಗಿ. ನೋಡಿ ನಿಲ್ಲಿ ಇಲ್ಲ ಎಲ್ರಿ ನೋಡಿ, ನಾವು ಈಗ ಕಂಪನಿಯವರು, ಸ್ಟೆರ್ಲೈಟ್ ಕಂಪನಿಯವರು ಪ್ರತಿನಿಧಿಯವರು ಇದ್ದೀರಿ. ನಿಮಗೆ ನಾವು ಈಗ ಇಷ್ಟು ಜನ ಉಡುಪಿಯಿಂದ ಕಾಸರಗೋಡುವರೆಗಿನ ಎಲ್ಲ ಸಂತ್ರಸ್ತರು, ಎಲ್ಲ ಗ್ರಾಮಸ್ಥರ ವಿರೋಧಿಗಳ ಈ ಯೋಜನೆಯನ್ನು ವಿರೋಧಿಸುವವರ ಪರವಾಗಿ ನಾವು ಮಾತಾಡ್ತಾ ಇದ್ದೇವೆ. ನಿಮಗೆ ಕಟ್ಟೆಚ್ಚರ ಕೊಡ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ಈ ಯೋಜನೆಯನ್ನು ನಾವು ಯಾರು ಒಪ್ಪುವುದೂ ಇಲ್ಲ. ನಮ್ಮ ಜೀವ ಹೋದರೂ ಕೂಡ ನಮ್ಮ ಮಾತೃಭೂಮಿಯನ್ನು, ನಮ್ಮ ಕೃಷಿ ಭೂಮಿಯನ್ನು ಬಿಟ್ಟು ಕೊಡುವುದಿಲ್ಲ. ಅದರ ಜೊತೆಗೆ ನಿಮಗೊಂದು ಎಚ್ಚರಿಕೆ ಕೊಡುವಂಥದ್ದು, ನಿಮಗೆ 1000 ಸರಿ ನಾವು ಹೇಳಿದ್ದೇವೆ, ನೀವು ಯಾರನ್ನು ಹೋಗಿ ನಿಮಗೆ ಏನೆಲ್ಲ ಇರ್ಬೋದು, ಮೇಲಿಂದ ಏನೆಲ್ಲ ಇನ್ಫ್ಲುಯೆನ್ಸ್ ಇರ್ಬೋದು, ಯಾರನ್ನು ಇಟ್ಕೊಂಡು ಬಂದರೂ ಕೂಡ ಈ ಕೃಷಿ ಭೂಮಿಯನ್ನು, ಈ ಭೂಮಿ ಇದು ಸರ್ಕಾರಿ ಭೂಮಿ ಅಂತ ನೀವು ಹೇಳ್ಕೊಂಡು ಬರ್ತೀರಲ್ಲ, ನಮಗೆ ಅದೇ ಈ ಭೂಮಿ ಕೂಡ ನಮ್ಮದೇ, ಸರ್ಕಾರ ನಮ್ಮದೇ, ಅದಾನಿದ್ದಲ್ಲ, ಸ್ಟೆರ್ಲೈಟ್ ಇದ್ದಲ್ಲ. ಯಾವುದೂ ಕಾರಣಕ್ಕೂ ಅಲ್ಲಿ ಹೋಗಿ ಇನ್ನದವರು ಕೊಟ್ಟಿದ್ದಾರೆ, ಏಳಿಂಜವರು ಕೊಟ್ಟಿದ್ದಾರೆ ಅಂತೇಳಿ ನೀವು ತಪ್ಪು ಮಾಹಿತಿ ಕೊಟ್ಟು, ನಿಮಗೆ ಈಗಾಗಲೇ ನಾವು ತುಂಬ ಸಲ ಎಚ್ಚರಿಕೆ ಕೊಟ್ಟಿದ್ದೇವೆ. ಬೇರೆ ಬೇರೆ ರೀತಿಯಲ್ಲಿ ನಿಮಗೆ ಏನು ಮಾಡಬೇಕು ಅದನ್ನು ಮಾಡಿದ್ದೇವೆ. ಅದು ನಿಮಗೆ ಅರ್ಥ ಆಗುವುದಿಲ್ಲ ಅಂತೇಳಿದರೆ ನಾವು ಸ್ವಲ್ಪ ನಿಮ್ಮನ್ನು ಎದುರಿಸಿ ಮಾತಾಡಿದಾಗ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತೀರಿ. ನಿಮ್ಮ ಕಂಪ್ಲೇಂಟಿಗೆ ಜಗ್ಗುವವರಲ್ಲ ನಾವು. ಈ ಕಾರಣಕ್ಕಾಗಿ ಇಡೀ ಭೂಮಿ ಉಳಿಸುವುದಕ್ಕಾಗಿ ನಾವು ಜೈಲಿಗೆ ಹೋಗುವುದಕ್ಕೂ ಕೂಡ ಸಿದ್ದೇವೆ. ಇವತ್ತು ಮಾಡು ಇಲ್ಲ ಮಡಿ ನಿರ್ಧಾರಕ್ಕೆ ಬಂದು ನಾವೆಲ್ಲ ಸೇರಿದ್ದೇವೆ. ಈ ಟವರ್ ಏನಿದೆಯಲ್ಲ, ಇದನ್ನು ಇವತ್ತು ನಮ್ಮ ಕಣ್ಣೆದುರೇ ನೀವು ಕಿತ್ತು ತೆಗೀಬೇಕು. ಇಲ್ಲಿಂದ ನಾವು ಇಡೀ ಮೊನ್ನೆ ನನಗೂ ಕೂಡ ಮಾಡಿದ್ದೀರಿ, ಜಗದೀಶ್ ಅವರು ಫೋನ್ ಮಾಡಿಕೊಂಡು ಸೆಂಟ್ರಲ್ ಗೌರ್ಮೆಂಟ್ ಯೋಜನೆ ಅಂತ ಹೇಳ್ತಾ ಇದ್ದೀರಿ. ಸೆಂಟ್ರಲ್ ಗೌರ್ಮೆಂಟಿನ ಚೇಲಗಳು ನೀವಲ್ಲ, ಸೆಂಟ್ರಲ್ ಗೌರ್ಮೆಂಟ್ ನಮ್ಮದು. ಯಾಕಂತ ಹೇಳಿದ್ರೆ ಗೌರ್ಮೆಂಟ್ ನಮ್ಮದು, ಜನಪ್ರತಿನಿಧಿಗಳು ನಮ್ಮದು. ಸರ್ಕಾರ ಮಾತಾಡಬೇಕಾದ್ರೆ ನಮ್ಮೊಟ್ಟಿಗೆ ಮಾತಾಡಬೇಕು. ನಿಮ್ಮನ್ನು ಕೆಲಸಕ್ಕಿಟ್ಟವರನ್ನು ಬಾಡಿಗೆ ನಿಮಗೆ ಅಧಿಕಾರ ಇಲ್ಲ. ನೀವು ನಮ್ಮ ಊರಿಗೆ ರಸ್ತೆಗೆ ಡಾಮರ್ ಹಾಕಲಿಕ್ಕೆ ಬಂದಂಥ ಕಾಂಟ್ರಾಕ್ಟ್ನವರು,
ನಿಮ್ಮದು ಕೆಲಸ ಅಷ್ಟೇ. ನಾವು ಡಾಮರ್ ಹಾಕಲಿಕ್ಕೆ ಬಿಟ್ಟರೆ ನಮ್ಮ ಜಾಗಕ್ಕೆ ಡಾಮರ್ ಹಾಕಲಿಕ್ಕೆ ಬರುವಂಥ ಕಾಂಟ್ರಾಕ್ಟ್ ಯಾರಿದ್ದಾರಾ ಅದೇ ರೀತಿ ಬಿಟ್ಟರೆ ಸ್ಟೆರ್ಲೈಟ್ ಕಂಪನಿಗೂ ನಮಗೂ ಯಾವುದೇ ಸಂಬಂಧ ಇಲ್ಲ. ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಅವರು ಮತ್ತು ನಮಗೆ ಇರುವಂಥ ವ್ಯವಹಾರ ನಾವು ಮಾತಾಡಿಕೊಂಡು ಕ್ಲಿಯರ್ ಆದ ನಂತರ ನಿಮ್ಮನ್ನು ಕರೀತೇವೆ. ಅಲ್ಲಿವರೆಗೆ ನೀವು ಯಾರಾದರೂ ನಿಮ್ಮದು ಬಾಲ ಬಿಚ್ಚಿದ್ರೆ ನಿಮ್ಮ ಬಾಲ ಎಲ್ಲಿ ಕಟ್ ಮಾಡಬೇಕು ಗೊತ್ತಿದೆ. ನಾವು ನಮ್ಮ ಜನಪ್ರತಿನಿಧಿಗಳನ್ನು ನಂಬುವ ಸ್ಥಿತಿಯಲ್ಲಿಲ್ಲ. ನಿಮಗೆ ಅವರು ಆಶ್ವಾಸನೆ ಕೊಟ್ಟಿರ್ಬೋದು, ನಮಗೂ ಕೊಟ್ಟಿದ್ದಾರೆ. ಆದರೆ ಈ ಸ್ಥಿತಿಯಲ್ಲಿ ನಾವು ನಮ್ಮ ಜನಪ್ರತಿನಿಧಿಗಳನ್ನು ಕೂಡ ನಂಬದ ಸ್ಥಿತಿಯಲ್ಲಿದ್ದೇವೆ. ನಮಗೆ ಧೈರ್ಯ ಇರುವಂಥದ್ದು ಈ ಮಣ್ಣಿನ ಮಕ್ಕಳ. ನಾವು ಎದ್ದುಕೊಂಡ್ರೆ ನಿಮ್ಮ ಸರ್ಕಾರವೂ ಇಲ್ಲ, ನಿಮ್ಮ ಕಂಪನಿಯೂ ಇಲ್ಲ, ನೀವು ಯಾರೂ ಕೂಡ ಹೊರಗಿಂದ ಬಂದವರು ಇಲ್ಲಿ ಬದುಕಲಿಕ್ಕೆ ನಿಮಗೆ ಖಂಡಿತ ಸಾಧ್ಯ ಇಲ್ಲ. ಅದನ್ನು ಎಚ್ಚರಿಕೆ ಇರಲಿ. ಒಂದು ನಿಮಿಷ, ಎಲ್ಲರೂ ಧ್ಯಾನ ಕೊಟ್ಟು ನೋಡಿ ಕೇಳಬೇಕು. ಪೊಲೀಸ್ನವರಾದರೂ ಅಷ್ಟೇ, ಕಂಪನಿಯವರಾದರೂ ಅಷ್ಟೇ. ಒಂದು ಸ್ಪಷ್ಟವಾಗಿ ನಿಮಗೊಂದು ಸ್ಪಷ್ಟನೆ ಹೇಳ್ಕೊಡ್ತೇನೆ. ನಿಮಗೆ ಇವರು ಎಲ್ಲ ಬಂದಿದ್ದಾರೆ, ಕಂಪನಿಯವರು ಬಂದಿದ್ದಾರೆ, ಪೊಲೀಸ್ನವರು ಬಂದಿದ್ದಾರೆ, ಇವರಿಗೆ ಸಂಬಳ ಚಾಲಿದೆ, ಇವರಿಗೆ ಗಾಡಿ ಕೊಟ್ಟಿದ್ದಾರೆ, ಊಟ ತಿಂಡಿ ಭತ್ತ ಎಲ್ಲ ಕೊಡ್ತಾರೆ. ಈ ಜನ ಎಲ್ಲ ಕೆಲಸ ಬಿಟ್ಟು ಹೊಟ್ಟೆವರವರು ಎಲ್ಲ ಡೈಲಿ ಕೆಲಸ ಇರೋರು, ಅದನ್ನೆಲ್ಲ ಬಿಟ್ಟು ನಾವಿಲ್ಲಿ ಬಂದು ಪ್ರತಿಭಟನೆ ಮಾಡಬೇಕಾ? ನಮ್ಮನ್ನು ದಾರಿ ತರ್ತೀರಾ? ಎಲ್ಲ ಕೆಲಸ ಬಿಟ್ಟು ನಮಗೇನು ಕೊಟ್ಟಿದ್ದಾರೆ? ಎಲ್ಲ ಅವರ ಸ್ವಂತ ಖರ್ಚಿನಿಂದ ದುಡ್ಡು ಖರ್ಚು ಮಾಡಿಕೊಂಡು ಎಲ್ಲೆಲ್ಲಿಂದ ಬಂದಿದ್ದಾರೆ. ಎಷ್ಟು ಸಲ ಬರಬೇಕು ನಾವು? ಎಷ್ಟು ಸಲ ಆಯ್ತು ಹೇಳಿ? 2-2.5 ವರ್ಷದಿಂದ ನಾವು ಮಾಡ್ತಾ ಇದ್ದೇವೆ ಇದೇ ಕೆಲಸ ನಮಗೆ. ನೋಡಿ, ಮತ್ತೆ ನಮ್ಮ ಡಿಪಾರ್ಟ್ಮೆಂಟ್ನವರಿಗೆ ಸ್ಪಷ್ಟನೆ ಕೊಡ್ತಾ ಇದ್ದೇನೆ ಸರ್. ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಈಗ ನಾವು ಎಷ್ಟು ದಿವಸ ಸಹನೆ ಹಿಡ್ಕೊಂಡು ಕೂತ್ಕೊಳ್ಬೇಕು ಹೇಳಿ? ಎಷ್ಟು ದಿವಸ ತಾವು ಸಹನೆ ಇಟ್ಕೊಳ್ಬೇಕು? ನಮ್ಮ ದುಡ್ಡು ಹೋಗ್ತದೆ, ನಮ್ಮ ಟೈಮ್ ಹೋಗ್ತಾ ಉಂಟು, ನಮ್ಮ ಶಕ್ತಿ ವ್ಯಯ ಆಗ್ತಾ ಉಂಟು. ನಾವು ಎಲ್ಲ ನಮ್ಮ ತಲೆ ಹುಚ್ಚಿ ಹಿಡಿಯುವಷ್ಟು ತನಕ ಲೋಡ್ ಆಗ್ತದೆ. ನಿನ್ನೆ ಒಂದು ದಿವಸ ನಾನು ಬೆಳಗ್ಗೆ 7:30 ಗಂಟೆಯಿಂದ ರಾತ್ರಿ 9:30-10 ಗಂಟೆ ತನಕ ಇಡೀ ದಿವಸ ಇದೇ ಕೆಲಸದಲ್ಲಿ ಇದೇ ಮಾಡಬೇಕಾ ನಾವು? ನಮಗೆ ಸಹನೆ ಇಲ್ವಾ? ನಾವೇನು ಮಾಡ್ಬೇಕು ಹೇಳಿ? ನಾವೇನಾದರೂ ತಪ್ಪು ಮಾಡಿದರೆ ನೀವೇನು ಹೇಳ್ತೀರಿ? ಎಷ್ಟು ಸಲ ಅಂತ ನಾವು ಮಾಡ್ಬೇಕು ಹೇಳಿ? ಇವರಿಗೆ ಎಷ್ಟು ಸಲ, ಈ ನಾಯಿಗಳಿಗೆ ಅಂತಲ್ಲ ಎಷ್ಟು ಸಲ ಹೇಳಿದ್ದೇವೆ, ಬೇಡ ಮಾತಾಡಬೇಡಿ, ನಾವು ಕೊಡೋದಿಲ್ಲ, ಬರಬೇಡಿ ಅಂತ. ನಿನ್ನಪ್ಪನ ಜಾಗ ಎಷ್ಟು ಕೊಟ್ಟಿದ್ದಿ ನೀನು? ವೆಂಕಟೇಶ ಸುವಾಗ ಕೇಳಿಲಿ, ನಿನ್ನಪ್ಪನ ಜಾಗ ಎಷ್ಟು ಕೊಟ್ಟಿದ್ದಿ ನೀನು? ಕ್ಯಾರೆ ಮಾತಾಡ್ತೋತ್ कितना जगह दिया तू? तेरा गांव में कितना जगह दिया? तेरा घर का कितना जगह दिया? माधव चौथ इधर रंडी में जगह दिया था पोसरी का पेंचोत ಏನಂತ ಅನ್ಕೊಂಡ್ರಿ ನೀವು? ಇಲ್ಲಿ ಜಾಗ ಏನು ಪುಕ್ಕಡೆ ಇದೆಯಾ? ಯಾರು ಬಂದ್ರು ಹಂಚ್ತಾ ಇದ್ದೇವೆ ನಾವಿಲ್ಲಿ? ಏನಂತ ಅನ್ಕೊಂಡಿದ್ದೀರಿ? ಇನ್ನೊಂದು ವಿಷಯ ಹೇಳ್ತಾನೆ, ಸೆಂಟ್ರಲ್ ಗವರ್ಮೆಂಟ್ ಇದೆ ಪ್ರಾಜೆಕ್ಟ್ ಆಗಲೇ ಇಲ್ಲ, ಹೋಗ್ಬೇಡ ಹಿಡಿತೇವೆ ನಾವು, ಹೋಗ್ಬೇಡಿ, ಇಲ್ಲಿ ಬನ್ನಿ ಹೋಗ್ಬೇಡಿ. ಹೇಳ್ಕೊಂಡು ಬರ್ತೇವೆ. ಒಂದು ವಿಷಯ ನೆನಪಿಟ್ಕೊಳ್ಳಿ, ಸೆಂಟ್ರಲ್ ಗವರ್ಮೆಂಟ್ ಇಲ್ಲಿ ಭಾರತ ದೇಶದ ಸರ್ಕಾರ ನಾವು ಕಳಿಸಿದ್ದು. ನಾವು ಹೇಳಿದಾಗ ಕೇಳಬೇಕು, ಕೇಳದಿದ್ದರೆ ಕೇಳಿಸ್ತೇವೆ, ಖಂಡಿತ ಕೇಳಿಸ್ತೇವೆ. ಪ್ರಾಣ ಹೋಗೋ ತನಕ ಬಿಡುವುದಿಲ್ಲ, ಕೇಳದಿದ್ದರೆ ಕೇಳಿಸ್ತೇವೆ. ಇದು ನೆನಪಿಟ್ಕೊಳ್ಳಿ. ರೋಷನ್ ಲೋಬೋ ಅಂತೇಳಿ, ನನ್ನ ಹೆಸರು ರೋಷನ್ ಲೋಬೋ ಅಂತೇಳಿ. ನಾನು ತುಳುನಾಡ ಪಂಚಾಯತ್ ಜಾಗೃತಿ ವೇದಿಕೆಯ ಅಧ್ಯಕ್ಷನಾಗಿದ್ದೇನೆ. ಅಧ್ಯಕ್ಷನಾಗಿ ನಾನು ಇಲ್ಲಿ ಬಂದಿಲ್ಲ, ಒಂದು ಪ್ರಜ್ಞಾವಂತ ನಾಗರಿಕನಾಗಿ ನನ್ನ ಕರ್ತವ್ಯ ಏನಿದೆ ಅದನ್ನು ಇಲ್ಲಿ ಮಾಡಲಿಕ್ಕೆ ನಾನು ಬಂದಿದ್ದೇನೆ. ಇವತ್ತು ಈಗ ಕೆಲವೊಂದು ವಿಚಾರ ಬಂತು, ನನಗೆ ಇಲ್ಲಿ ಬಂದ ನಂತರ ಗೊತ್ತಾಯಿತು ಇದು ಸರ್ಕಾರಿ ಭೂಮಿ ಅಂತೇಳಿ. ಕೆಲವರು ಕೇಳ್ಬೋದು, ಸರ್ಕಾರಿ ಭೂಮಿ ಆದರೆ ಏನು, ನಮಗೇನು ಕರ್ತವ್ಯ ಅಂತೇಳಿ. ಸರ್ಕಾರಿ ಭೂಮಿ, ಸರ್ಕಾರಿ ಸೊತ್ತು ರಕ್ಷಣೆ ನಮ್ಮ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಆ ಕರ್ತವ್ಯವನ್ನು ಮಾಡಲಿಕ್ಕೆ, ಈ ಸೊತ್ತನ್ನು ರಕ್ಷಣೆ ಮಾಡಲಿಕ್ಕೆ ನಾನಿಲ್ಲಿ ಬಂದಿದ್ದೇನೆ. ಇವತ್ತು ಈ ಸರ್ಕಾರಿ ಭೂಮಿ ಇದೆ, ಸರ್ಕಾರಿ ಸೊತ್ತು ಇದೆ, ಅದನ್ನು ರಕ್ಷಣೆ ಮಾಡಬೇಕಂತ ಅಧಿಕಾರಿಗಳು, ಜನಪ್ರತಿನಿಧಿಗಳು ಅದನ್ನು ರಕ್ಷಣೆ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಇದನ್ನು ತಿಳಿದುಕೊಂಡು ಇದು ನಮ್ಮ ಮೂಲಭೂತ ಕರ್ತವ್ಯ. ಸಂವಿಧಾನದಲ್ಲಿ ಸರ್ಕಾರಿ ಸೊತ್ತು ರಕ್ಷಣೆ ನಮ್ಮ ಮೂಲಭೂತ ಕರ್ತವ್ಯ. ಎಷ್ಟೋ ಜನರು ಈ ಕರ್ತವ್ಯ ಮಾಡಬೇಕಿತ್ತು, ಮಾಡ್ತಾ ಇಲ್ಲ. ನಾನು ಪಡುಪೆರಾರದಿಂದ ಇಲ್ಲಿಗೆ ಬಂದಿದ್ದೇನೆ. ಯಾಕೆ ಅಂತ ಹೇಳಿದರೆ, ಎಲ್ಲೋ ಇರಲಿ ಭೂಮಿ, ಸರ್ಕಾರಿ ಭೂಮಿ ಯಾರ್ದು ಭೂಮಿ ಅಲ್ಲ, ಸರ್ಕಾರಿ ಭೂಮಿ ಜನರ ಭೂಮಿ, ಜನರ ಸೊತ್ತು. ಇವತ್ತು ಈ ಕೆಲಸವನ್ನು ಯಾರು ಜನಪ್ರತಿನಿಧಿಗಳು ಮಾಡಬೇಕಾಗಿತ್ತು ಅವರು ಮಾಡ್ತಾ ಇಲ್ಲ. ನನಗೆ ಒಳ್ಳೆ ಖುಷಿಯಾಯಿತು, ಸಂತೋಷ ಆಯಿತು ಈ ಹಸಿರು ಸಾಲ್ ನೋಡಿ, ಕೆಲವು ಮುಖಂಡರು ನೋಡಿ. ಅಟ್ಲೀಸ್ಟ್ ಇಷ್ಟು ಜನರಾದರೂ ನಮ್ಮ ದೇಶದ ಸೊತ್ತಿನ ಮೇಲೆ, ಆಸ್ತಿನ ಮೇಲೆ, ಮಣ್ಣಿನ ಮೇಲೆ ಪ್ರೀತಿ ಇಟ್ಕೊಂಡು ಹೋರಾಟ ಮಾಡ್ತಾರಾ? ಅವರಿಗೆ
ನಮ್ಮ ತುಳುನಾಡ ಪಂಚಾಯತ್ ಜಾಗೃತ ವೇದಿಕೆಯಿಂದ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇಲ್ಲಿ ಕೆಲವೊಂದು ಮುಖಂಡರು ಸೇರಿದ್ದಾರೆ, ಕೆಲವೊಂದು ನಾಯಕರು ಸೇರಿದ್ದಾರೆ. ಇನ್ನು ಮುಂದಕ್ಕೂ ಈ ಹೋರಾಟ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಲಿ. ನಮ್ಮದು ಸಂಖ್ಯೆ ನೋಡೋದು ಬೇಡ, ಸಂಖ್ಯೆ ಕಡಿಮೆ ಇರಬಹುದು. ಈ ಸಂಖ್ಯೆ ಕಡಿಮೆ ಇದ್ದಲ್ಲಿ ಕಡಿಮೆ ಸಂಖ್ಯೆಯ ಪ್ರಜ್ಞಾವಂತ ನಾಗರಿಕರಿದ್ದೇವೆ ನಾವು ಇದನ್ನು ನಿಜವಾಗಿ ಈ ಏನು 440 kV ವಿದ್ಯುತ್ ತಂತಿ ಹೋಗ್ತಾ ಇದೆ, ಅದನ್ನು ನಾವು ವಿರೋಧ ಮಾಡ್ತಾ ಇದ್ದೇವೆ. ಮತ್ತು ನಾವು ಸಂಪೂರ್ಣ ಬೆಂಬಲವನ್ನು ಈ ಹೋರಾಟಗಾರರಿಗೆ ಘೋಷಿಸ್ತಾ ಇದ್ದೇನೆ. ನಾನು ಕರ್ನಾಟಕ ರಾಜ್ಯ ರೈತ ಸಂಘದ ಮಂಗಳೂರು ತಾಲೂಕಿನ ಸಂಘಟನಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಾವು ಈಗ ನಮ್ಮ ವಿಟ್ಲ ಗ್ರಾಮದಿಂದ ಯಾವಾಗ ಈ ಹೋರಾಟ ಪ್ರಾರಂಭವಾಗಿದೆಯೋ ಅಂದಿನಿಂದ ರೈತ ಸಂಘದೊಟ್ಟಿಗೆ ಬೆಂಬಲಿಸಿಕೊಂಡು ನಾವು ಹೋರಾಟ ನಡೆಸ್ತಾ ಇದ್ದೇವೆ. ಈ ಹೋರಾಟದೊಂದಿಗೆ ಇತ್ತೀಚೆಗೆ ಇದು ಅಲ್ಲಲ್ಲಿ ಈ ಹೋರಾಟ ದೊಡ್ಡ ಸಂಖ್ಯೆಯಲ್ಲಿ ನಡೆಯುತ್ತಾ ಇರುವಾಗ ನಮ್ಮ ಇನ್ನದಲ್ಲಿ ಇತ್ತೀಚೆಗೆ ಅಮರನಾಥ್ ಶೆಟ್ಟಿ ಮತ್ತು ಚಂದ್ರ ಶೆಟ್ಟರ್ ನೇತೃತ್ವದಲ್ಲಿ ದೊಡ್ಡ ಒಂದು ಬಹಳ ಒಳ್ಳೆಯ ಪ್ರತಿಭಟನೆ ನಡೆಯಿತು. ಅಲ್ಲಿಂದ ಮುಂದೆ ಎಳಿಂಜೆಯಲ್ಲಿ ಈ ಕಂಪನಿಯವರನ್ನು ಓಡಿಸುವ ಮುಖಾಂತರ ಅಲ್ಲಿ ಒಂದು ವಿಭಿನ್ನ ರೀತಿಯ ಒಂದು ಪ್ರತಿಭಟನೆ ಮಾಡಿದರು. ಅಲ್ಲಿಂದ ಇಲ್ಲಿ ನಮ್ಮ ಈ ಸ್ಥಳದಲ್ಲಿ ಅಂದರೆ ನಿಡ್ಯೋಡಿಯಲ್ಲಿ ಅಲ್ಫೋನ್ಸ್ ಡಿಸೋಜಾ ಮಾತೃಭೂಮಿ ವೇದಿಕೆ ಅಂತ ಮಾಡಿಕೊಂಡು ಅವರು ಕೂಡ ಇವರನ್ನು ಈ ಸ್ಥಳದಿಂದ ಹೊರದಬ್ಬುವಲ್ಲಿ ತುಂಬ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗೆಯೇ ಇಲ್ಲಿಂದ ಮುಂದೆ ಮೊನ್ನೆ ತಾನೇ ಕುಪ್ಪೆ ಪದವಿನಲ್ಲಿ ಕುಳವೂರು ಕಿಲೆಂಜಾರು ಗ್ರಾಮದಲ್ಲಿ ಕೂಡ ನಾವು ಪ್ರತಿಭಟನೆಯನ್ನು ನಡೆಸಿದ್ದೇವೆ. ಈ ಪ್ರತಿಭಟನೆಯು ಎಲ್ಲಿಯವರೆಗೆ ಮುಂದುವರಿಯುತ್ತದೆ ಅಂದರೆ 400 kV ವಿದ್ಯುತ್ ಘಟಕವನ್ನು ವಿದ್ಯುತ್ ಪ್ರಸರಣ ವಯರಿಂಗ್ನ ಕಾಮಗಾರಿಯನ್ನು ನಿಲ್ಲಿಸದೆ ನಾವು ಬಿಡುವುದೇ ಇಲ್ಲ. ಯಾಕಂತೇಳಿದರೆ ನಿಮಗೆ ತಲೆಯಲ್ಲಿರ್ಬೋದು, ಈಗ ಇಲ್ಲಿ ಖಾಲಿ ಗುಡ್ಡೆಯಲ್ಲಿ 4 ಟವರ್ಗಳನ್ನು ಮಾಡಿದ್ದೇವೆ ಅಂತ. 4 ಟವರನ್ನು ಮಾಡಿದ ಮೇಲೆ ನೀವು ಮುಂದುವರಿಸಿಕೊಂಡು ಎಲ್ಲಿ ಹೋಗ್ತೀರಿ ಅದನ್ನು ನೀವು ನೋಡಬೇಕು. ಈ 4 ಟವರಿಂದ ನಿಮಗೆ ಏನಾಗಲಿಕ್ಕಿಲ್ಲ. ಅಲ್ಲಲ್ಲಿ ಮಧ್ಯದಲ್ಲಿ ಒಬ್ಬೊಬ್ಬರಿಗೆ ಹಣ ಕೊಟ್ಟು ಮಾಡಿಸಿದ ಏನಾಗಲಿಕ್ಕಿಲ್ಲ. ಅದನ್ನು ಕನೆಕ್ಷನ್ ಮಾಡಲಿಕ್ಕೆ ಆಚೆ ಈಚೆ ಬದಿಯಿಂದ ಇನ್ನೂ ನಿಮಗೆ ಟವರ್ಗಳು ಬೇಕು ಎಂಬುದನ್ನು ನೀವು ಆಲೋಚನೆ ಮಾಡಬೇಕು. ಆದ್ದರಿಂದ ಇನ್ನು ಮುಂದೆ ನಿಮಗೆ ಏನು ಮಾಡಲಿಕ್ಕೆ ಉಂಟು ಅದನ್ನು ದಕ್ಷಿಣ ಕನ್ನಡದ ಜಿಲ್ಲಾಧಿಕಾರಿ ಅವರೇ ಆಗಲಿ ಯಾರೇ ಆಗಲಿ, ಸ್ಥಳದ ಮಾಲೀಕ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಅಲ್ಲ, ಉಡುಪಿಯ ಜಿಲ್ಲಾಧಿಕಾರಿ ಅಲ್ಲ, ಸ್ಥಳದ ಮಾಲೀಕರು ನಾವು ಸಾರ್ವಜನಿಕರು. ಇದನ್ನು ಆ ಅಧಿಕಾರಿಗಳು ತಿಳಿದುಕೊಳ್ಬೇಕು. ಯಾಕಂದರೆ ಅಧಿಕಾರಿಗಳು ಬಂದರೆ 1 ವರ್ಷವ 2 ವರ್ಷವ 3 ವರ್ಷವ ಮತ್ತೊಂದು ಕಡೆಗೆ ಹೋಗ್ತಾರೆ. ಹಾಗಾಗಿ ಅವರು ಇದರ ಮಾಲೀಕರಾಗುವುದಿಲ್ಲ. ಈ ಸ್ಥಳದಲ್ಲಿ ಹುಟ್ಟಿ ಬೆಳೆದು ಏನು ಈ ಮಣ್ಣನ್ನು ಪೋಷಿಸ್ತಾ ಬಂದಿರುವ ರೈತರಾಗಲಿ ಕೂಲಿ ಕಾರ್ಮಿಕರಾಗಲಿ ಇಲ್ಲಿ ಜೀವಿಸುವವರೇ ಇಲ್ಲಿ ನಮ್ಮ ಇದರ ಮಾಲೀಕರಾಗಿರುತ್ತಾರೆ. ಆದ್ದರಿಂದ ಇದನ್ನು ಆದಷ್ಟು ಬೇಗನೆ ನೀವು ನಿಲ್ಲಿಸಿ ನಿಮ್ಮ ಪೆಟ್ಟಿಗೆ ಕಟ್ಟಿಕೊಂಡು ಹೋಗುವುದು ಒಳಿತು ಎಂಬುದಾಗಿ ಹೇಳಿಕೊಳ್ಳುತ್ತಾ ನನ್ನ 2 ಮಾತನ್ನು ನಿಲ್ಲಿಸ್ತೇನೆ. ಕರ್ನಾಟಕ ರಾಜ್ಯ ರೈತ ಸಂಘ ಶಿವಸೇನೆದ ವಿಟ್ಲ ಉಡುಪಿ ಕಾಸರಗೋಡು 400 kV ವಿರುದ್ಧ ಹೋರಾಟ ಸಮಿತಿಯ ಸಂಘಟನಾ ಕಾರ್ಯದರ್ಶಿಯಾಗಿ ಚಿತ್ತರಂಜನ್ ನಿಖಿಲರ್ ಮಾತಾಡ್ತಿದ್ದೇನೆ. ಪ್ರಥಮವಾಗಿ ವಿಟ್ಲದಿಂದ ಈ 400 kV ಬಗ್ಗೆ ಇರುವಂತಹ ದುಷ್ಪರಿಣಾಮವನ್ನು ತಿಳಿದುಕೊಂಡು ನಾವು ಹೋರಾಟ ಸಮಿತಿ ಮಾಡಿಕೊಂಡೆವು. ಈ ಪ್ರಾಜೆಕ್ಟ್ನ ಬಗ್ಗೆ ನಾವು ವಿರುದ್ಧ ಹೋರಾಟ ಅಲ್ಲ ನಮ್ಮದು, ನಮ್ಮ ಕೃಷಿ ಭೂಮಿಯಲ್ಲಿ ಹೋಗುವುದಕ್ಕೋಸ್ಕರ ನಮ್ಮ ಹೋರಾಟ. ಅಂದು ವಿಟ್ಲದಲ್ಲಿ ನಾವು ಈ ಸಂಘಟನೆಯನ್ನು ನಾಂದಿ ಮಾಡಿಕೊಂಡು ಸರಿಸುಮಾರು 4.5 ವರ್ಷಗಳಲ್ಲಿ ನಾವು ಹೋರಾಟ ಮಾಡುತ್ತಾ ಇಷ್ಟರವರೆಗೆ ಇಷ್ಟು ದೊಡ್ಡ ಒಂದು ಸ್ಟೆರ್ಲೈಟ್ ಕಂಪನಿಗೆ ನಮ್ಮೊಟ್ಟಿಗೆ ಹೋರಾಡಲು ಸಾಧ್ಯವಾಗಲಿಲ್ಲ. ಯಾಕೆಂತ ಹೇಳಿದರೆ ಒಂದು ಕೆಲಸವು ನಮ್ಮ ವಿಟ್ಲ ಭಾಗದಲ್ಲಿ ಮಾಡಲು ಅವರಿಗೆ ಅವಕಾಶ ಕೊಡಲಿಲ್ಲ. ಈಗ ಅದಕ್ಕೆ ಏನೋ ಒಂದು ಉಪಾಯ ಮಾಡಿಕೊಂಡಿದ್ದಾರೆ. ನಮ್ಮ ಅಧಿಕಾರಿಗಳನ್ನು ಹಿಡ್ಕೊಂಡು ಸರ್ಕಾರ ಜಾಗದಲ್ಲಿ 2-4 ಟವರ್ಗಳನ್ನು ನಿರ್ಮಿಸಿ ನಮ್ಮ ಕಾಮಗಾರಿಯ ಪರ್ಸೆಂಟೇಜನ್ನು ತೋರಿಸಿ ಮತ್ತೆ DC ಅವರಿಂದ ಒಂದು ಪರ್ಮಿಷನ್ ತೆಗೆದುಕೊಳ್ಳುವಂಥ ಹುನ್ನಾರವನ್ನು ಈಗ ಮಾಡಲಿಕ್ಕೆ ಪ್ರಾರಂಭಿಸಿದ್ದಾರೆ. ಪ್ರಥಮವಾಗಿ ಇವರು ನಮ್ಮ ಕೃಷಿಕರ ವರ್ಗ ಜಾಗದಲ್ಲಿ ಮಾಡಿ ತೋರಿಸಲಿ, ಆಮೇಲೆ ನಾವು ನೋಡುವ ಅವರು ವರ್ಗ ಜಾಗದಲ್ಲಿ ಒಂದು ಟವರ್ ನಿರ್ಮಾಣ ಮಾಡಲಿ. ಆಗ ನಾವು ನಮ್ಮ ರೈತ ಸಂಘದ ಒಂದು ಬಲವನ್ನು ನಾವು ತೋರಿಸಿಕೊಡ್ತೇವೆ. ಈಗ ಕುಂಕಿ ಸರ್ಕಾರಿ ಜಾಗ ಅಂತ ಹೇಳಿಕೊಂಡು ಇಲ್ಲಿ ಟವರ್ ನಿರ್ಮಾಣ ಮಾಡಲಿಕ್ಕೆ ಬಿಟ್ಟಿದ್ದಾರೆ. ಇದು ನಮ್ಮ ವರ್ಗ ಜಾಗ ಅಂತೇಳಿ ಹೇಳಿಕೊಂಡು ನಾವು ಈಗ ಹೋರಾಟಕ್ಕೆ ಬಂದಿದ್ದೇವೆ. ಎಷ್ಟು ಮಾತ್ರಕ್ಕೂ ನಾವು ಯಾವುದೇ
ಈ ಗೋಪುರವನ್ನು ನಿರ್ಮಾಣ ಮಾಡಲಿಕ್ಕೆ ನಾವು ಬಿಡುವುದಿಲ್ಲ. ನಾವು ನಮ್ಮದು ಒಂದೇ, ಈಗ ಸರ್ಕಾರಿ ಜಾಗ ಅಂತ ಹೇಳಿಕೊಂಡು ಇಲ್ಲಿ ಗೋಪುರವನ್ನು ನಿರ್ಮಾಣ ಮಾಡಿಕೊಂಡ್ರೆ ಆ ಹೋಗುವಂಥ ಲೈನ್ ಯಾವ ದಾರಿಯಲ್ಲಿ ಹೋಗ್ತದೆ? ಸೀದಾ ಇಲ್ಲಿಂದ ಕಾಸರಗೋಡಿಗೆ ಹೋಗ್ತದಾ? ಒಂದು ಟವರ್ ನಿರ್ಮಾಣ ಮಾಡಿ ಹೋಗ್ತದಾ? ಇನ್ನು ಎಷ್ಟೋ ಜನರ ಕೃಷಿ ಜಾಗದಲ್ಲಿ, ಅದು ಸಹ ಒಂದು ದೊಡ್ಡ ದೊಡ್ಡ ಕೃಷಿಕರಾದರೆ ಪರವಾಗಿಲ್ಲ, ಈ ಮಧ್ಯಮ ವರ್ಗದ ಕೃಷಿಕರ ಜಾಗದಲ್ಲಿ ಹೋಗಿ ಅವರ ಜೀವನಕ್ಕೆ ಎಂಥ ದಾರಿ? ಇದನ್ನೆಲ್ಲ ಅರಿತುಕೊಳ್ಳದೆ ಇಷ್ಟು ನಮ್ಮ ಪ್ರತಿನಿಧಿಗಳು, ನಮ್ಮ ಅಧಿಕಾರಿಗಳು ಈ ಕಂಪನಿಯೊಟ್ಟಿಗೆ ಜೊತೆಗೂಡಿಕೊಂಡು ನಮ್ಮನ್ನು ಕೃಷಿಕರನ್ನು ಸಾಯುವಂಥ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದರೆ, ನಾವು ಎಷ್ಟು ವರ್ಷ ಹೇಗೆ ಬಿಡಲಿಲ್ವ, ಇನ್ನು ಮಾತ್ರಕ್ಕೂ ನಾವು ಬಿಡುವುದೇ ಇಲ್ಲ. ಈ ಒಂದು 400 kV ಲೈನ್ ನಮ್ಮ ಭಾಗದಿಂದ ಹೋಗಬಾರ್ದು. ಪರ್ಯಾಯ ವ್ಯವಸ್ಥೆ ಉಂಟು. ಸಮುದ್ರದಲ್ಲಿ ಹೋಗ್ಬೋದು ಅಥವಾ ಹೈವೇಗೆ ಮಾರ್ಗದಲ್ಲಿ ಹೋಗ್ಬೋದು. ಇದನ್ನೆಲ್ಲ ಬಿಟ್ಟು ಕಂಪನಿಯವರಿಗೆ ಸುಲಭ ಖರ್ಚಿನಲ್ಲಿ ಇದನ್ನು ಮಾಡಲಿಕ್ಕೆ ಅವರು ಸಹಕಾರ ಮಾಡ್ತಿದ್ದಾರೆ. ಆ ಪರ್ಯಾಯ ವ್ಯವಸ್ಥೆಯಲ್ಲಿ ಹೋಗಲಿ. ನಮ್ಮ ಕೃಷಿ ಜಾಗವನ್ನು ಹಾಳು ಮಾಡಿಕೊಂಡು ಹೋಗೋದಕ್ಕೆ ನಾವು ಎಷ್ಟು ಮಾತ್ರಕ್ಕೂ ಬಿಡುವುದಿಲ್ಲ. ಅಂತೂ ವಿಟ್ಲ ಜಾಗಕ್ಕೆ ಅವರು ಕಾಲಿಟ್ಟು ನೋಡಲಿ, ಆವತ್ತು ನಾವು ಅವರಿಗೆ ಪಾಠ ಕಲಿಸುತ್ತೇವೆ, ಸರಿಯಾದ ಪಾಠವನ್ನು ಕಲಿಸುತ್ತೇವೆ. ಮೊದಲು ಕಲಿಸಿದ್ದೇವೆ, ಇನ್ನೂ ಕಲಿಸಿದ್ದೇವೆ. ನಮ್ಮ ಜಾಗ ಹೇಗೆ ಹೋಗ್ತದೆ, ನಮಗೆ ಮತ್ತೆ ನಮ್ಮ ಜೀವದ ಆಸೆ ಏನು? ಸತ್ತ ಹೆಣ್ಣಕ್ಕೆ ಮತ್ತೆ ಹೆದರಿಕೆ ಉಂಟಾ? ಹಾಗೆ ರೆಡಿಯಾಗಿ ನಮ್ಮ ಒಂದು 400 kV ವಿರುದ್ಧ ಹೋರಾಟ ಸಮಿತಿ ನಿರ್ಮಾಣ ಮಾಡಿದ್ದೇವೆ. ಅದು ಎಷ್ಟು ಮಾತ್ರಕ್ಕೂ ಬಿಡುವುದಿಲ್ಲ ಅಂತ ಹೇಳುತ್ತಾ ಈ ಪ್ರಾಜೆಕ್ಟನ್ನು ನಮ್ಮ ಭಾಗದಿಂದ ಕೈ ಬಿಡಲಿ, ಪರ್ಯಾಯ ವ್ಯವಸ್ಥೆಯಲ್ಲಿ ಹೋಗಲಿ ಅಂತ ಹೇಳುತ್ತಾ ನನ್ನ ಮಾತಿಗೆ ವಿರಮಿಸುತ್ತೇನೆ. ತೊಲಗಲಿ 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 ತೊಲಗಲಿ, ಧಿಕ್ಕಾರ 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 ಧಿಕ್ಕಾರ, ತೊಲಗಲಿ 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 ತೊಲಗಲಿ, ಬಿಡವು 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 ಬಿಡವು, ತೊಲಗಲಿ 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 ತೊಲಗಲಿ, ಜೈ ಜೈ ಹಸಿರು ಜನ, ಜೈ 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 ಜೈ.